ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿ. ಈ ದಿವಸ ನಾವು ಮತ್ತೆ ರೈತರ ವಿಚಾರವಾಗಿ ಮಾತಾಡ್ತಾ ಇದ್ದೇವೆ. ಕಳೆದ 2 ದಿನಗಳಿಂದ ಒಟ್ಟು ಏನು ಜನವರಿ 26ರ ಪ್ರಜಾಪ್ರಭುತ್ವದ ದಿನ ರೈತರ ಪರೇಡ್ ದಿಲ್ಲಿಯಲ್ಲಿ ನಡೆಯಿತು. ಈ ವಿಚಾರವಾಗಿ ನಡೆದಂಥ ಸಾಕಷ್ಟು ಅಪಪ್ರಚಾರಗಳ ಬಗ್ಗೆ ವಾಸ್ತವ ವಿಚಾರಗಳು ಏನು ಮತ್ತು ಆ ದಿವಸ ದಿಲ್ಲಿಯಲ್ಲಿ ಏನೇನು ಘಟನಾವಳಿಗಳು ನಡೆದಿತ್ತು ಮತ್ತು ಆ ಪ್ರತಿಯೊಂದು ಘಟನೆಗಳಿಗೂ ಏನು ಕಾರಣ ಮತ್ತು ಆ ಘಟನೆಗಳ ಹಿಂದೆ ಯಾರೆಲ್ಲ ಇದ್ದರು, ಯಾವೆಲ್ಲ ಶಕ್ತಿಗಳಿತ್ತು ಮತ್ತು ಒಂದು ವೇಳೆ ಆ ರೈತರ ಜಾಥಾವನ್ನು ಹೈಜಾಕ್ ಮಾಡಲಿಕ್ಕೆ ಯತ್ನಿಸಿದ್ದರೆ ಅದು ಯಾರು ಮತ್ತು ಅವರ ಉದ್ದೇಶಗಳಿಗೇನು, ಈ ಎಲ್ಲ ವಿಚಾರವಾಗಿ ಇವತ್ತು ನಾವು ಬಹಿರಂಗಪಡಿಸಬೇಕು ಅನ್ನುವ ಕಾರಣಕ್ಕಾಗಿ ಇವತ್ತು ಮತ್ತೆ ರೈತರೊಂದಿಗೆ ಮಾತುಕತೆ ನಡೆಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ 3 ಮಂದಿ ರೈತ ಮುಖಂಡರಿದ್ದಾರೆ. ಯಾದವ್ ಶೆಟ್ಟಿ ಅವರು, ಓಸ್ವಾಲ್ಡ್ ಪ್ರಕಾಶ್ ಫರ್ನಾಂಡಿಸ್ ಅವರು ಮತ್ತು ಪ್ರೇಮನಾಥ್ ಶೆಟ್ಟಿ ಬಾಳ್ತಿಲ್ ಅವರು. ನಾನು 3 ಮಂದಿಯನ್ನು ಕೂಡ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಎಸ್, ಯಾದವ್ ಶೆಟ್ಟಿ ಅವರು ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು, ಜೊತೆಗೆ ಓಸ್ವಾಲ್ಡ್ ಪ್ರಕಾಶ್ ಫರ್ನಾಂಡಿಸ್ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರು, ಆಮೇಲೆ ಪ್ರೇಮನಾಥ್ ಶೆಟ್ಟಿ ಬಾಳ್ತಿಲ್ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ಬಂಟ್ವಾಳ ತಾಲೂಕು ಸಮಿತಿಯ ಅಧ್ಯಕ್ಷರು. ವೀಕ್ಷಕರೇ, ಈಗಾಗಲೇ ನಾವು ಜನವರಿ 26ರ ಘಟನಾವಳಿಗಳನ್ನು ನೋಡಿದ್ದೇವೆ. ಆ ದಿವಸ ನಡೆದಂಥ ಒಂದು ರೈತರ ಒಂದು ಗುಂಪು ನಡೆಸಿದಂಥ ಅಚಾತುರ್ಯ ಅಥವಾ ಮಾಡಿದಂಥ ಒಂದು ಒಟ್ಟು ಈ ಒಂದು ಸಂಯುಕ್ತ ಮೋರ್ಚಾ ಅಂದರೆ ಇಡೀ ರೈತರ ಒಕ್ಕೂಟಗಳು ಒಂದು ನಿರ್ಧಾರ ನಿಲುವು ಅಂದರೆ ಯಾವ ರೀತಿ ದಿಲ್ಲಿಯ ಔಟರ್ ರಿಂಗ್ ರೋಡ್ನಲ್ಲಿ ಈ ಒಂದು ಪೆರೇಡ್ ನಡೆಸಬೇಕು ಅಂತ ತೀರ್ಮಾನ ಮಾಡಿತ್ತು, ಆ ಒಂದು ತೀರ್ಮಾನವನ್ನು ಉಲ್ಲಂಘಿಸಿ ಒಂದು ಗುಂಪು ಅಲ್ಲಿ ಇಡೀ ಒಂದು ಜಾಥಾವನ್ನು ಅಥವಾ ಪೆರೇಡನ್ನು ಹಾದಿ ತಪ್ಪಿಸುವ ಯತ್ನ ಮಾಡಿತ್ತು. ಮತ್ತು ಆ ಒಂದು ಪ್ರಯತ್ನದಲ್ಲಿ ಆ ದಿವಸ ಅಲ್ಲಿ ಪ್ರತ್ಯೇಕವಾಗಿ ಒಂದು ಧ್ವಜಾರೋಹಣ ಮಾಡುವಂಥ ಒಂದು ಪ್ರಯತ್ನ ನಡೆಸಿತು. ಅದು ಯಾರು, ಏನು, ಯಾಕೆ, ಈ ಎಲ್ಲ ವಿಚಾರವನ್ನು ನಾವು ಇವತ್ತು ಮಾತಾಡಬೇಕಾಗಿದೆ. ಅದು ಈಗಾಗಲೇ ಕಣ್ಣಿಗೆ ರಾಚುವ ರೀತಿಯಲ್ಲಿ ಬಯಲಾಗಿದೆ. ಒಂದು ಹಂತದಲ್ಲಿ ಸರ್ಕಾರ ಇಡೀ ರೈತ ಚಳವಳಿಯನ್ನು ಹತ್ತಿಕ್ಕಲಿಕ್ಕೆ ಇದನ್ನೇ ಒಂದು ಅಸ್ತ್ರವಾಗಿ ಇಟ್ಕೊಳ್ಳೋ ಪ್ರಯತ್ನ ಮಾಡಿತ್ತು. ಆದರೆ ಆ ನಂತರದ ಪ್ರತಿಯೊಂದು ಗಳಿಗೆಯಲ್ಲಿ ಕೂಡ ಒಟ್ಟು ಆ ಒಂದು ವಿಚಾರವನ್ನು, ಆ ದಿವಸದ ಬೆಳವಣಿಗೆಯನ್ನು ರೈತರು ಅಥವಾ ರೈತರದೇ ಆ ಸ್ಥಳದಲ್ಲಿದ್ದ ರೈತರ ಮಾಧ್ಯಮಗಳು ಅದನ್ನು ಬಯಲು ಮಾಡಿತ್ತು. ಒಟ್ಟು ಆ ದಿವಸದ ಒಂದು ಘಟನಾವಳಿ ಅಲ್ಲಿ ಪ್ರತ್ಯೇಕವಾಗಿ ರೈತರ ಧ್ವಜವನ್ನು ಅಲ್ಲಿ ಏರಿಸಿದ್ದು ಅಥವಾ ಸಿಖ್ ಧ್ವಜವನ್ನು ಏರಿಸಿದ್ದು ಯಾರು ಅಂತ ನೋಡಿದರೆ ಅದು ಈಗಾಗಲೇ ಗೊತ್ತಾಗಿದೆ. ದೀಪು ಸಿದ್ದು ಅನ್ನೋ ಒಬ್ಬ ಸಿನಿಮಾ ನಟ ಮತ್ತು ರೈತರ ಚಳವಳಿ ಜೊತೆಗೆ ಮಧ್ಯೆ ಬಂದು ಸೇರ್ತಾ ಇದ್ದಂಥ ಒಬ್ಬ ಜನಪ್ರಿಯ ಪಾಪ್ಯುಲರ್ ನಟ ಆತ. ಸೊ ಪಂಜಾಬ್ನಲ್ಲಿ ಒಂದಷ್ಟು ಆತನಿಗೆ ಹೆಸರಿದೆ. ಆದರೆ ಈ ದೀಪ್ ಸಿದ್ದು ಯಾರು ಅಂತ ಅದು ಕೂಡ ಆ ಕ್ಷಣವೇ ಬಯಲಾಗಿದೆ. ಹೌದು, ಯಾರು ಓಸ್ವಾಲ್ಡ್ರೆ ಇವನು? ನೋಡಿ, ಇದು ಒಂದು ಸಿನಿಮಾ ನಟ. ಅದಲ್ಲದೆ ಈ ಗ್ರೂಪಲ್ಲಿ ಇವರ 30-40 ಸಂಘಟನೆಯಲ್ಲಿ ಕೆಲವು ದಿವಸದ ಹಿಂದೆ ಅವನು ಭಾಗವಹಿಸಿದ್ದ, ನಿಮ್ಗೆ ಗೊತ್ತಿದೆ. ಆದ್ರೆ ಯಾವುದೇ ಕಾರಣಕ್ಕೂ 40 ಸಂಘಟನೆ ಒಳಗಡೆ ಅವರನ್ನು ತಗೊಂಡಿರ್ಲಿಲ್ಲ. ಸುಮ್ಮನೆ ಇವರು ನಾವು ನಿಮ್ ಜೊತೆಗೆ ಇದ್ದೇವೆ ಅನ್ನುವಂತ ಒಂದು ನಾಟಕವನ್ನು ಮಾಡ್ಲಿಕ್ಕೋಸ್ಕರ ಅವ್ರ ಜೊತೆ ಇದ್ದು. ಎಸ್, ಯಾವ ಪಕ್ಷದವನು ದೀಪ್ ಸಿದ್ದು? ಯಾವ ಪಕ್ಷದವನು? ಬಿಜೆಪಿ ಪಕ್ಷದವನು. ಏನು ಅದಕ್ಕೆ ಪುರಾವೆಯನ್ನು ರೈತರು ಕೊಟ್ಟರು? ಈಗ ರೈತರು ನಾವು ನಮ್ಮಲ್ಲಿ ಕೂಡ ಅದು ಕ್ಲಿಪ್ಪಿಂಗ್ಸ್ ಇದೆ. ದೀಪ್ ಸಿದ್ದು ಅವನು ಬಿಜೆಪಿಯ ಸನ್ನಿ ಡಿಯೋಲ್ ಅವರ ಪಾರ್ಲಿಮೆಂಟ್ ಇಲೆಕ್ಷನ್ಗೆ ಬಿಜೆಪಿ ಅಭ್ಯರ್ಥಿ ಡಿಯೋಲ್ ಅವರದು ಪಾರ್ಲಿಮೆಂಟ್ ಇಲೆಕ್ಷನ್ಗೆ ಇಲೆಕ್ಷನ್ ಏಜೆಂಟ್ ಆಗಿದ್ದವನು. ಈಗ ಒಬ್ಬ ಇಲೆಕ್ಷನ್ ಏಜೆಂಟ್ ಆಗಿರ್ಬೇಕಿದ್ರೆ ಸಾಮಾನ್ಯ ಅದು ಕೂಡ ಪಾರ್ಲಿಮೆಂಟ್ ಇಲೆಕ್ಷನ್ ಟೈಮಲ್ಲಿ ಒಬ್ಬ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ನ ಇಲೆಕ್ಷನ್ ಏಜೆಂಟ್ ಆಗಬೇಕಿದ್ರೆ ಇದು ಯಾದವ್ ಶೆಟ್ಟಿ ಅವರು ಸಾಮಾನ್ಯವಾಗಿ ಒಬ್ಬ ಇಲೆಕ್ಷನ್ ಸಂದರ್ಭದಲ್ಲಿ ವಿಧಾನಸಭೆ ಇರ್ಬೋದು, ಪಾರ್ಲಿಮೆಂಟ್ ಇರಬಹುದು, ಯಾರನ್ನು ಒಬ್ಬ ಕ್ಯಾಂಡಿಡೇಟ್ನ ಏಜೆಂಟ್ ಆಗಿ ನೇಮಿಸ್ತಾರೆ? ಅದು ಪಕ್ಕ ಬಿಜೆಪಿಯ ಕಾರ್ಯಕರ್ತರನ್ನೇ ಏಜೆಂಟ್ ಮಾಡೋದು. ಮತ್ತು ಇಲ್ಲಿ ಅವನು ಅಷ್ಟು ಏಜೆಂಟ್ ಮಾತ್ರ ಅಲ್ಲ, ನರೇಂದ್ರ ಮೋದಿ ಒಟ್ಟಿಗೆ, ಅಮಿತ್ ಶಾ ಮಾತನಾಡುವಂತ ಅನೇಕ ಫೋಟೋಗಳು ಸಾಮಾನ್ಯ ಜನರಿಗೆ ನರೇಂದ್ರ ಮೋದಿ ಜೊತೆಗೆ ಹೋಗಿ ನಿಂತ್ಕೊಂಡು ಫೋಟೋ ತೆಗಿಲಿಕ್ಕೆ ಪ್ರಮುಖ ನನಗೆ ಅನಿಸ್ತದೆ ಸಂಘ ಪರಿವಾರದ ಕಟ್ಟ ಕಾರ್ಯಕರ್ತ ಅನ್ನೋದಕ್ಕೆ ಯಾವುದೇ ನನಗೆ ಸಂಶಯ ಇಲ್ಲ. ಒಂದು ಮುಖ್ಯವಾಗಿ ಹೇಳೋದಿದ್ರೆ, ಈ ಅಖಿಲ ಭಾರತ ರೈತ ಸಂಘರ್ಷ ಸಮನ್ವಯ ಸಮಿತಿ ಇದಕ್ಕೆ ಬಹಳಷ್ಟು ವರ್ಷಗಳ
ಇತಿಹಾಸ ಇದೆ. ದೀಪ್ ಸಿದ್ ಜೊತೆಗೆ ಇನ್ನೊಬ್ಬ ಇದ್ದ ಲಕಾ ಸಿದಾನ ಅಂತ. ಹೌದು ಹೌದು, ಅವನು ಕೂಡ ಕಾರ್ಯಕರ್ತ ಅಂತ ಹೇಳ್ಕೊಳ್ತಾ ಇದ್ದಾನೆ. ಹೌದು ಹೌದು ಹೌದು. ಸೊ ಇಡೀ ಒಟ್ಟು ರೈತರ ಚಳವಳಿಗೆ ಮಸಿ ಬೆಳೆದವರು ಈ ಇಬ್ರು. ಮತ್ತೆ ಈ ಇಬ್ರು ಕೂಡ ಏನು ರೈತ ಸಂಘಟನೆಯವರಲ್ಲ, ಬಿಜೆಪಿ ಕಾರ್ಯಕರ್ತರು ಅನ್ನೋದು ಸಾಬೀತಾಗಿದೆ. ಓಕೆ, ಈ ನಡುವೆ ನಮಗೆ ಇವತ್ತು ಈಗ ದಿಲ್ಲಿಯಿಂದ ನಮ್ಮ ಪ್ರತಿನಿಧಿ ಮಮತಾ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಮಮತಾ, ಎಸ್ ಮಮತಾ ಅವರೇ, ಈ ಕ್ಷಣದಲ್ಲಿ ನೀವು ಎಲ್ಲಿದ್ದೀರಿ? ಯಾವ ಭಾಗದಲ್ಲಿದ್ದೀರಿ ದಿಲ್ಲಿಯಲ್ಲಿ? ಸರ್, ನಾವು ಟಿಕ್ರಿ ಗಡಿ ಭಾಗದಲ್ಲಿದ್ದೀವಿ ಸರ್ ಈಗ. ಎಸ್ ಮಮತಾ ಅವರೇ, ಈಗ ಒಂದಷ್ಟು ಮಾಧ್ಯಮಗಳು ನಿನ್ನೆಯಿಂದ ಹೇಳ್ತಾ ಉಂಟು, ರೈತರುಗಳು ತಿರ್ಗಾ ಮನೆಗೆ ಹೋಗಿದ್ದಾರೆ, ದಿಲ್ಲಿ ಖಾಲಿ ಆಗ್ತಾ ಉಂಟು, ರೈತರ ಏನು ಲಂಗರ್ಗಳಲ್ಲಿ ಜನ ಇಲ್ಲ, ಏನ್ ಹೇಳ್ತೀರಿ ನೀವು? ಅಯ್ಯೋ ಸರ್, ಇವಾಗ ಮತ್ತಷ್ಟು ಲಂಗರ್ಗಳನ್ನ ಹಾಕ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು. ಅಂದ್ರೆ ಇವತ್ತಿನ ಬೆಳವಣಿಗೆ ಏನು ಮಮತಾ? ನಿಮಗೆ ಗೊತ್ತಿದೆ ಸರ್, ನಿನ್ನೆ ಏನಾಗಿತ್ತು ಅಂದ್ರೆ ಅದೇ ಗಾಜಿಪುರಿಂದ ರೈತರನ್ನ ಒಕ್ಲೆಪ್ಸೋ ಅಂತ ಕೆಲಸನ ಏನು ಸರ್ಕಾರ ಮಾಡ್ತಾ ಇತ್ತು. ಉತ್ತರ ಪ್ರದೇಶ ಸರ್ಕಾರ ಅಲ್ಲಿಗೆ ನೀರು ಮತ್ತೆ ವಿದ್ಯುತ್ ಕೂಡ ಕಡಿತ ಮಾಡ್ಬಿಟ್ಟಿತ್ತು. ಮತ್ತೆ ಅಷ್ಟೊತ್ತಿಗೇನು ಅಲ್ಲಿನ ಭಾರತೀಯ ಕಿಸಾನ್ ಟಿಕಾಯತ್ ಒಂದು ತಂಡ ಏನಿದೆ, ರಾಕೇಶ್ ಟಿಕಾಯತ್ ಅವರು ಅಲ್ಲಿ ಬಂದು ಅವರು ಭಾವುಕವಾಗಿ ಒಂದು ಭಾಷಣ ಮಾಡಿದ್ರು, ಕಣ್ಣೀರ್ ಕೂಡ ಹಾಕಿದ್ರು ಅವರು. ಆ ಒಂದು ವಿಡಿಯೋ ವೈರಲ್ ಆಗ್ತಿದ್ದ ಹಾಗೆ ಕೂಡ ಏನು ಹೌದು, ನೀವು ಮಾತಾಡ್ತಾ ಇರೋ ವೇಳೆ ಒಂದು ನಿಮಿಷ ನೀವು ಕಳಿಸಿರುವಂತ ವಿಡಿಯೋವನ್ನು ನಾವು ಪ್ಲೇ ಮಾಡ್ತಾ ಇದ್ದೇವೆ. ಏನು ಎಲ್ಲ ರಾಷ್ಟ್ರ ಧ್ವಜಗಳು ಇದಾವೆ, ಕಿಸಾನ್ ಧ್ವಜಗಳು ಇದಾವೆ, ಇಟ್ಕೊಂಡು ರೈತರು ಬರ್ತಾ ಇದ್ದಾರೆ. ಇದೆಲ್ಲ ಬಹುಶಃ ಈ ಕ್ಷಣದ ಇವತ್ತಿನ ವಿಡಿಯೋಗಳು ಇವೆಲ್ಲ ಸರ್. ಅದೆಲ್ಲ ಇವತ್ತಿನ ವಿಡಿಯೋನೇ. ಏನವರು ರಾಕೇಶ್ ಟಿಕಾಯತ್ ಅವ್ರು ಕಣ್ಣೀರ್ ಹಾಕಿದ್ದು ಅದ್ರ ಪರಿಣಾಮವಾಗಿ ಇದೆಲ್ಲ ನಡೆದಿರೋದು. 26ನೇ ತಾರೀಕು ಗಣರಾಜ್ಯೋತ್ಸವಕ್ಕೆ ಏನು ಟ್ರ್ಯಾಕ್ಟರ್ ಪೆರೇಡ್ ಒಂದು ಆಯೋಜನೆ ಮಾಡಲಾಗಿತ್ತು, ಅದಕ್ಕೆ ಬಂದಿದ್ದಂತ ಟ್ರ್ಯಾಕ್ಟರ್ಗಳು ವಾಪಸ್ ಹೋಗಿದ್ವು. ಅದನ್ನೇ ಕೆಲವು ಮಾಧ್ಯಮಗಳು ಏನು ಜನ ಖಾಲಿ ಆಗ್ತಾ ಇದಾರೆ ಅಂತ ಹೇಳಿ ಒಂದು ವದಂತಿನ ಹಬ್ಸಿದ್ರ ಕಾರಣದಿಂದ ಏನು ರಾಕೇಶ್ ಟಿಕಾಯತ್ ಅವರು ಕೂಡ ಕಣ್ಣೀರ್ ಹಾಕ್ಬಿಟ್ಟು ಇವೆರಡು ಸೇರಿಸ್ಕೊಂಡು ವಾಪಸ್ ಹೋಗಿದ್ದಂತಹ ಹರಿಯಾಣ ಮತ್ತೆ ಪಂಜಾಬ್, ರಾಜಸ್ಥಾನ, ಉತ್ತರ ಪ್ರದೇಶಕ್ಕೆ ವಾಪಸ್ ಹೋಗಿದ್ದಂತ ಟ್ರ್ಯಾಕ್ಟರ್ಗಳು ಮತ್ತೆ ಪ್ರತಿಭಟನಾ ಸ್ಥಳಕ್ಕೆ ಬರಕ್ ಶುರು ಮಾಡಿದ್ರು. ನಾವು ಬೆಂಗಳೂರು ಭಾಗದಲ್ಲಿ ಒಂದು 10:30-11 ಗಂಟೆ ಅಷ್ಟಕ್ಕೆ ಮತ್ತೆ ಒಂದು 25 ಕಿಲೋಮೀಟರ್ ಉದ್ದ ಇದೆ. ನಾವು ಮಧ್ಯದಲ್ಲಿ ಒಂದು 15 ಕಿಲೋಮೀಟರ್ ಇರುವಂತ ಪ್ಲೇಸ್ ಅಲ್ಲಿ ಇದ್ವಿ. ಅಲ್ಲಿಂದ ಮತ್ತೆ ನಾವು ಮೇನ್ ಸ್ಟೇಜ್ ಹೋದ್ವಿ. ಹೋಗಕ್ಕೆ ನಮಗೆ ದಾರಿನೇ ಮತ್ತೆ ಕೆಲವರು ನಾವು ಹೋಗಿದ್ವಿ, ಮನೆಗೆ ಹೋಗಿದ್ವಿ, ಉಳ್ಕೊಳ್ಳೋಣ ಅಂತಿದ್ವಿ. ಅಷ್ಟೊತ್ತಿಗೆ ಈ ತರ ಎಲ್ಲ ಮಾಡಿದ್ರು. ನಮ್ಮ ರೈತ ಮುಖಂಡರ ಕಣ್ಣಲ್ಲಿ ನೀರ್ ಬಂತು. ನಮ್ಮ ಜನಗಳ ಮೇಲೆ ಹಲ್ಲೆ ಮಾಡ್ತಾ ಇದ್ರು. ನಾವ್ ಅಲ್ಲಿ ಹೇಗಿರೋದು, ನಾವ್ ಇಡೀ ಹರಿಯಾಣನೇ ಬಂದ್ ಮಾಡ್ತಾ ಇದೀವಿ, ಬಂದ್ ಮಾಡ್ಕೊಂಡು ಎಲ್ರು ಬರ್ತೀವಿ ಅನ್ನೋ ನಮ್ಗೆ ಮಾಹಿತಿ ಇದೆ. ಮತ್ತೆ ನಾವು ಅದನ್ನ ವಿಜುವಲ್ಸ್ ಕೂಡ ನಿಮ್ಗೆ ಕಳಿಸಿದೀವಿ. ಅದೇ ವಿಜುವಲ್ಸ್ ಗಳನ್ನ ಈಗ ನಾವು ಪ್ಲೇ ಮಾಡ್ತಾ ಇದ್ದೇವೆ. ನೀವು ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಇದು ಇವತ್ತು ರೈತರು ಬರ್ತಾ ಇರುವಂತ ದೃಶ್ಯಗಳಿದು. ಮತ್ತೆ ಏನು ಅವ್ರಿಗೆ ಹೂವಿನ ಹೂವ ಎಲ್ಲ ಹಾಕಿ ಅವ್ರಿಗೆ ಸ್ವಾಗತ ಕೋರಿದ್ದಾರೆ. ಜೊತೆಗೆ ನಾವೇನು ಉಳ್ಕೊಂಡಿದೀವಿ ಟಿಕ್ರಿ ರಾತ್ರಿಯಿಂದಲೇ ಪವರ್ ಕೂಡ ಕಟ್ ಮಾಡ್ಬಿಟ್ಟಿದ್ರು. ನಮ್ಗೆ ಚಾರ್ಜ್ ಹಾಕ್ಲಿಕ್ಕೆ ಅದಕ್ಕೆಲ್ಲ ಯಾವ ವ್ಯವಸ್ಥೆ ಕೂಡ ಇರ್ಲಿಲ್ಲ. ಈಗ್ಲೂ ಕೂಡ ನಾವು ಉಳ್ಕೊಂಡಿರೋ ಪ್ಲೇಸ್ ಇಂದ ಬಹದ್ದೂರ್ಪುರ ಅನ್ನೋ ಒಂದು ಊರಿದೆ, ನಾನು ಅಲ್ಲಿ ಬಂದಿದ್ದೀನಿ. ಯಾಕಂದ್ರೆ ವಿಡಿಯೋಸ್ ನ ಕಳಿಸ್ಬೇಕಾಗಿದೆ, ಸ್ಟೋರಿ ಕಳಿಸ್ಬೇಕಾಗಿರೋದ್ರಿಂದ ನಾನು ಅಲ್ಲಿಂದ ತುಂಬಾ ದೂರದಕ್ಕೆ ಬಂದು ಇಲ್ಲೊಂದು ಮೊಬೈಲ್ ಅಂಗಡಿಯಲ್ಲಿ ನಾವು ಚಾರ್ಜಿಂಗ್ ಎಲ್ಲ ಹಾಕೊಂಡಿದೀವಿ. ಸೊ ಅಲ್ಲೂ ಕೂಡ ನೀರಿಲ್ಲ ಇವತ್ತು. ನಮ್ಗೆ ಕೂಡ ನೀರಿನ ವ್ಯವಸ್ಥೆ ಇಲ್ಲ, ಎಲ್ಲ ಬಂದ್ ಮಾಡಿದ್ದಾರೆ. ಊರುಗಳಿಂದ ಹರಿಯಾಣ ಮತ್ತೆ ಪಂಜಾಬ್ ಇಂದ ಬರೋ ರೈತರು ಟ್ರ್ಯಾಕ್ಟರ್ ಗಳಲ್ಲೇ ನೀರ್ ತಂದು ಕೊಡ್ತಾ ಇದಾರೆ ಸದ್ಯಕ್ಕೆ. ಈ ತರದ ಪರಿಸ್ಥಿತಿ ಇದೆ. ಆದ್ರೆ ರೈತರು ಯಾರು ಎದೆಗುದ್ದಿಲ್ಲ ಸರ್. ಅವ್ರು ಹೇಳ್ತಿರೋದು ನಾವ್ ಎಲ್ಲಿಗೆ ಹೋಗೋಣ, ನಮ್ಮ ಹಕ್ಕು ತಗೊಂಡೇ ನಾವು ಹೋಗೋದು, ಅಲ್ಲಿವರೆಗೂ ಇಲ್ಲಿಂದ ಹೋಗುವಂತ ಮಾತಿಲ್ಲ. ಮೀಡಿಯಾಗಳು ಏನ್ ಬೇಕಾದ್ರೂ ತೋರಿಸ್ಕೊಳ್ಳಿ, ಅವ್ರು ತೋರ್ಸೋದೆಲ್ಲ ನಮ್ಮ ಮೇಲೆ ಯಾವ ಪರಿಣಾಮ ಬೀರಲ್ಲ ಅನ್ನೋ ಮಾತುಗಳನ್ನ ಹೇಳ್ತಿದ್ದಾರೆ. ಇನ್ನು ಈಗ ಮಧ್ಯರಾತ್ರಿ ಬೆಳಗಿನ ಜಾವದಷ್ಟೊಳಗೆ ಇನ್ನು ಒಂದು 4 ಲಕ್ಷ ಜನ ಬರ್ತಾರೆ ಅಂತ ಒಂದು ಮಾಹಿತಿ ಇದೆ. ಆದ್ರೆ 2,500 ಟ್ರ್ಯಾಕ್ಟರ್ಗಳು ಬರ್ತಾ ಇದಾವೆ. ಅದ್ರ ಬಗ್ಗೆ ನಮಗೆ ಖಚಿತ ಮಾಹಿತಿ ಇದೆ. 2,500 ಟ್ರ್ಯಾಕ್ಟರ್ಗಳು ಬರ್ತಾ ಇದೆ ಹರಿಯಾಣದಿಂದಲೇ. ಹರಿಯಾಣ 1ರಿಂದ ಅಷ್ಟು ಬರ್ತಾ ಇದೆ. ಇನ್ನು ಗಾಜಿಪುರ್ ಬಾರ್ಡರ್ಗೆ ಏನೀಗ ನರೇಶ್ ಟಿಕಾಯತ್ ಅವರ ನೇತೃತ್ವದಲ್ಲಿ ಒಂದು ಪಂಚಾಯತ್ ನಡೆದಿದೆ. ಆ ಪಂಚಾಯತ್ ಇಂದ
10,000ಕ್ಕೂ ಹೆಚ್ಚು ಜನ ಹೊರಟಿದ್ದಾರೆ ಸರ್ ಗಾಜಿಪುರ್ಗೆ. ಯಾಕಂದ್ರೆ ನೀವು ಸಿಂಗು ಮತ್ತೆ ಟಿಕ್ರಿ ಎರಡು ವಾರ್ಡ್ಗಳಿಗೆ ಕಂಪೇರ್ ಮಾಡಿದ್ರೆ ಗಾಜಿಪುರಲ್ಲಿ ಕೊಂಚ ಮಟ್ಟಿಗೆ ಜನಸಂಖ್ಯೆ ಕಡಿಮೆ ಇತ್ತು. ಆ ಕಾರಣದಿಂದ ಅಲ್ಲಿ ಒಕ್ಕಲೆಬ್ಸೋಕೆ ಅವರು ಪ್ರಯತ್ನ ಪಟ್ಟಿದ್ರು. ಹಾಗಾಗಿ ಏನು ಉತ್ತರ ಪ್ರದೇಶದಿಂದ ಒಂದು 10,000 ಜನ ಈಗ ಅಲ್ಲಿ ಬರ್ತಾ ಇದ್ದಾರೆ ಸರ್. ಅವರಿಗೆ ಈಗ ದೆಹಲಿ ಸರ್ಕಾರ ಒಂದು ನೀರಿನ ವ್ಯವಸ್ಥೆ ಕೂಡ ಮಾಡಿದೆ ಅನ್ನೋ ಮಾಹಿತಿ ನಮಗೆ ಸಿಕ್ಕಿದೆ. ನಮ್ಮ ಅಲ್ಲಿ ಮೂಲಗಳು ನಮಗೆ ತಿಳಿಸಿದೆ ನೀರು ಬರ್ತಾ ಇದೆ ಈಗ ಅಂತ. ಅಲ್ಲೂ ಕೂಡ ಸಿಂಗು ಮತ್ತೆ ಟಿಕ್ರಿ ತರಾನೇ ದೊಡ್ಡ ಪ್ರತಿಭಟನಾ ಸ್ಥಳ ಆಗಿ ಮಾರ್ಪಡುತ್ತೆ. ಈಗ ಟಿಕ್ರಿ ಇನ್ನೂ ಜಾಸ್ತಿ ಜನ ಸೇರುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಸರ್. ಈಗಾಗ್ಲೇ 3/4 ಜನ ಬಂದ್ಬಿಟ್ಟಿದ್ದಾರೆ. ತಡರಾತ್ರಿ ಮತ್ತೆ ಬೆಳಿಗ್ಗೆ ಅಷ್ಟೊತ್ತಿಗೆ ಮತ್ತಷ್ಟು ಜನ ಬರ್ತಾರೆ ಸರ್. ಇದು ಮಮತಾ, ಇನ್ನು ಈಗ ನಿನ್ನೆ ರಾತ್ರಿ ವೇಳೆ ಏನು ಉತ್ತರ ಪ್ರದೇಶ ಸರ್ಕಾರ ಏನು ಪೊಲೀಸ್ ನಿಯೋಜನೆ ಮಾಡಿ ರೈತರನ್ನೆಲ್ಲ ಒಕ್ಕಲೆಬ್ಬಿಸಬೇಕು ಅನ್ನುವಂಥ ಒಂದು ಪ್ರಯತ್ನ ಮಾಡಿತ್ತು. ಆನಂತರ ನೀವು ಹೇಳಿದಾಗೆ ರಾಕೇಶ್ ಸಿಂಗ್ ಟಿಕಾಯತ್ ಅವರ ಮಾತು ಕೇಳಿದ ನಂತರ ಅವರ ಕಣ್ಣೀರು ನೋಡಿದ ನಂತರ ಇಡೀ ಏನು ರೈತ ಸಮೂಹವೇ ಏನು ಉತ್ತರ ಪ್ರದೇಶದ ಭಾಗಗಳಿಂದ ಎದ್ದು ಬರಕ್ಕೆ ಆರಂಭಿಸಿತ್ತು. ರಾತ್ರಿನೇ ರಾಕೇಶ್ ಟಿಕಾಯತ್ ಅವ್ರ ಮನೆ ಮುಂದೆ ಹೋಗಿ ರೈತರೆಲ್ಲ ಗುಂಪು ಕಟ್ಕೊಂಡು ಇವಾಗ್ಲೇನ ಹೋಗೋಣ ಗಾಜಿಪುರ್ಗೆ ಅಂತ ಹೇಳಿ ರಾತ್ರಿ ಕೂತಿದ್ರು ಅಲ್ಲಿ. ಆದ್ರೆ ಅವರೇ ಇಲ್ಲ ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗೋಣ ಅಂತ ಎಲ್ಲ ಈ ತರದೆಲ್ಲ ರೈತರನ್ನ ಅವರೇ ಸಮಾಧಾನ ಮಾಡುವಂತ ಪರಿಸ್ಥಿತಿ ಬಂದಿತ್ತು ಸರ್. ಹಾಗಾಗಿ ಬೆಳಿಗ್ಗೆ ಏನು ಒಂದು ಪಂಚಾಯತ್ ನಡೀತು, ಅದರಲ್ಲಿ ಇಷ್ಟು 1,000 ಜನ 10,000 ಜನ ಹೊರಡ ರೆಡಿ ಆಗಿದ್ದಾರೆ. ಈಗ ಗಾಜಿಪುರ್ಗೆ ಅಷ್ಟು ಜನ ಬರ್ತಾ ಇದ್ದಾರೆ ಸರ್. ಬಹುಶಃ ರೈತರ ಈ ಒಗ್ಗಟ್ಟು, ಈ ಶಕ್ತಿಯನ್ನು ನೋಡಿಯೇ ಬಹುಶಃ ಉತ್ತರ ಪ್ರದೇಶ ಸರ್ಕಾರ ಪೊಲೀಸ್ ನಿಯೋಜನೆಯನ್ನು ಕೂಡ ಅಂದ್ರೆ ಏನು ಒಕ್ಕಲೆಬ್ಬಿಸುವ ಪ್ರಯತ್ನವನ್ನು ಕೂಡ ನಿಲ್ಲಿಸಿತ್ತು ಅಂತ ಕಾಣುತ್ತೆ ತಡರಾತ್ರಿ ವೇಳೆಗೆ ನಿನ್ನೆ. ಹೌದು ಸರ್, ಅದು ನಿಲ್ಸಿದೆ. ಈಗೇನು ಮಾಡ್ಲಿಕ್ಕಾಗಲ್ಲ ಸರ್. ಮೊದಲಾದ ಕಡಿಮೆ ಸಂಖ್ಯೆ ಇದಾರೆ ಜನ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ಅವ್ರಿಗೆ. ಈಗ ಇಷ್ಟೊಂದು ಜನಸಂಖ್ಯೆ ನೋಡಿದ್ಮೇಲೆ ಮತ್ತೆ ಅವ್ರ ತಂಟೆಗೆ ಬರೋದಿಲ್ಲ. ಯಾಕಂದ್ರೆ ಸಿಂಗು ಮತ್ತೆ ಟಿಕ್ರಿ ಗಡಿ ಭಾಗದಲ್ಲಿ ಆ ತರದ ಪ್ರಕ್ರಿಯೆಗಳು ಯಾವ್ದು ಸ್ಟಾರ್ಟ್ ಆಗಿಲ್ಲ. ಸುಮ್ನೆ ಹೇಳ್ಬೋದಿಲ್ಲ ಅಲ್ಲಿಂದ ಎತ್ತಂಗಡಿ ಮಾಡ್ತಾ ಇದೀವಿ ಅಂತ. ಆದ್ರೆ ರೈತರನ್ನ ಇಲ್ಲಿಂದ ಕಳ್ಸೋದು ತುಂಬಾ ಕಷ್ಟ ಸರ್. ಅವ್ರು ಯಾರು ಇಲ್ಲಿಂದ, ಯಾಕಂದ್ರೆ ಅವ್ರು ಮಾಧ್ಯಮಗಳನ್ನ ನೋಡೋದೇ ಇಲ್ಲ, ಮಾಧ್ಯಮದಲ್ಲಿ ಬರೋದನ್ನ ನಂಬುತ್ತಾನೆ ಇಲ್ಲ. ಅಲ್ಲಿರೋಂಥವ್ರು ತಮ್ಮ ಮನೆಯವ್ರಿಗೆ ಫೋನ್ ಮಾಡ್ತಾರೆ, ಏನ್ ನಡೀತಾ ಇದೆ ಪರಿಸ್ಥಿತಿ ಅಂತ ಕೇಳ್ತಾರೆ ಹೊರತು ಟಿವಿಲಿ ಏನ್ ಬರ್ತಿದೆ ಅನ್ನೋದನ್ನ ಅವ್ರು ಯಾರು ನೋಡ್ತಾ ಇಲ್ಲ. ಅದು ಇಲ್ಲಿನ ರೈತರನ್ನ ಮತ್ತಷ್ಟು ಒಗ್ಗಟ್ಟು ತಂದಿರೋದು. ಇಲ್ಲಿ ಅವ್ರ ಹೆದ್ರದೆಲ್ಲ ಯಾಕಿದ್ದಾರೆ ಅಂದ್ರೆ ಅವರು ಮಾಧ್ಯಮಗಳನ್ನ ನಂಬುತ್ತಾ ಇಲ್ಲ. ಜೊತೆಗೆ ಏನಾದ್ರು ಡೌಟ್ ಬಂದ್ರೆ ತಕ್ಷಣ ತಮ್ಮ ಊರವ್ರೇ ಇದ್ದಾರಲ್ಲ ಅವ್ರಿಗೆ ವಿಡಿಯೋ ಕಾಲ್ ಮಾಡ್ತಾರೆ, ಏನ್ ನಡೀತಿದೆ ಅಂತ ಸುತ್ತ ನೋಡ್ಕೊಳ್ತಾರೆ. ಅವ್ರ ಪಡಿ ಅವ್ರು ಆರಾಮಾಗಿದ್ದಾರೆ. ಈ ತರದ ಘಟನೆಗಳು ಜಾಸ್ತಿ ನಡೀತಾ ಇರೋದು ಸರ್. ಇದು ಸಿಂಗುಗಡಿ ಅಥವಾ ಟಿಕ್ರಿಯಲ್ಲಿ ಏನು ಅರೆಸೇನಾ ಪಡೆಗಳನ್ನು ನಿಯೋಜನೆ ಮಾಡಿ ರೈತರನ್ನು ಎಬ್ಬಿಸುವಂತ ಪ್ರಯತ್ನಗಳು ಏನಾದರೂ ನಡೆದಿದೆಯಾ? ಆ ರೀತಿಯ ಒಂದು ಸುದ್ದಿ ಕೂಡ ಇತ್ತು. ಇಲ್ಲ ಸರ್, ಅಂದ್ರೆ ಪಡೆ ಮತ್ತೆ ಪೊಲೀಸರು ಇದ್ದೇ ಇದ್ದಾರೆ, ಮೊದ್ಲಿಂದಲೂ ಇದ್ದಾರೆ. ಇವತ್ತು ಸಿಂಗುಗಡಿನಲ್ಲಿ ಏನು ದೆಹಲಿ ಭಾಗದಲ್ಲಿ ಒಂದು ಮೊದಲ 2 ವೇದಿಕೆ ಏನಿತ್ತು, ಕಿಸಾನ್ ಮಜ್ದೂರ್ ಸಮಿತಿದು ಒಂದು ವೇದಿಕೆ, ಅದನ್ನ ತೆಗೆದುಹಾಕ್ಲಾಗಿದೆ. ದೆಹಲಿಗೆ ಸೇರ್ತಾ ಇತ್ತು ಅದು. ಆದ್ರೆ ಹರಿಯಾಣ ಭಾಗದಲ್ಲಿ ಏನು ಒಂದು ಕಿಸಾನ್ ಏಕ್ತಾ ಮೋರ್ಚಾದು ಸ್ಟೇಜ್ ಇದೆ, ಅಲ್ಲಿ ಪ್ರತಿಭಟನೆ ನಡೀತಾನೆ ಇದೆ ಸರ್. ಕೆಲವೊಬ್ರು ಪೊಲೀಸರು ಮತ್ತೆ ಸ್ಥಳೀಯರು ನಾವು ಅಂತ ಹೇಳ್ಕೊಂಡು ಬಂದಂತ ಜನ, ಆದ್ರೆ ಅವರು ಸ್ಥಳೀಯರಲ್ಲ. ಯಾಕಂದ್ರೆ ರೈತರು 2 ತಿಂಗಳಿಂದ ಅಲ್ಲಿದ್ದಾರೆ, ಅವ್ರಿಗೆ ಗೊತ್ತಿದೆ ಸ್ಥಳೀಯರು ಯಾರು ಅನ್ನೋದು. ಯಾಕಂದ್ರೆ ಅಲ್ಲಿ ಆ ಲಂಗರ್ಗಳು ಮತ್ತೆ ಹಾಸ್ಪಿಟಲ್ಗಳು ಅವೆಲ್ಲದನ್ನ ಅಲ್ಲಿ ಬರ್ತಾ ಇರೋದೇ ಸ್ಥಳೀಯರು ಹೆಚ್ಚಾಗಿ. ಹಾಗಾಗಿ ಅವ್ರಿಗೆ ಇದು ಮಮತಾ, ಹಲೋ ಇದು ಮಮತಾ ಅವರು ದಿಲ್ಲಿಯಿಂದ ಏನು ಟಿಕ್ರಿ ಗಡಿಯಿಂದ ನೀಡಿರುವಂಥ ಸಾಕ್ಷಾತ್ ವರದಿಗಳು ಮತ್ತು ಇದು ನಾವು ಈಗ ತೋರಿಸ್ತಾ ಇರುವಂಥ ವಿಡಿಯೋಗಳು. ಇದು ಇವತ್ತು ಏನು ಪ್ರತಿಭಟನೆ ನಡೀತಿರುವ ಭಾಗಕ್ಕೆ ಹರಿಯಾಣದಿಂದ ನಡೆದುಕೊಂಡು ಬಂದಂಥ ರೈತರ ಇದೇನು ಜಾಥಾ ಇದು. ಅಂದರೆ ಇಲ್ಲಿ ಆ ಒಂದಷ್ಟು ಆರಂಭದ ದಿನದಿಂದಲೂ ಹೋದವರೇ ರೈತರ ಈ ಒಂದು ಜಾಥಾದ ಬಗ್ಗೆ ಸುಳ್ಳು ಕಪೋಲ ಕಲ್ಪಿತ ಸುದ್ದಿ ಹಬ್ಬಿಸ್ತಾ ಇದ್ದ ಮಾಧ್ಯಮಗಳು, ಹೌದು ಜನವರಿ 26ರ ಪ್ರಜಾಪ್ರಭುತ್ವ ದಿನದ ಘಟನಾವಳಿಗಳ ನಂತರ ರೈತರೆಲ್ಲ ಹಿಂದಕ್ಕೆ ಹೋದ್ರು ಅಂತ ಸುದ್ದಿ ಹಬ್ಬಿಸ್ಲಿಕ್ಕೆ ಶುರು ಮಾಡಿದ್ರು. ಆಕ್ಚುಲಿ ಟ್ರ್ಯಾಕ್ಟರ್ ಪೀರಿಯಡ್ಗೆ ಬಂದಂತ ಟ್ರ್ಯಾಕ್ಟರ್ಗಳು ಹಿಂದಕ್ಕೆ ಹೋಗಿತ್ತು. ಅವೆಲ್ಲ ಮತ್ತೆ ಅವರ ಗದ್ದೆಗಳಿಗೆ ಹೋಗ್ಬೇಕಲ್ವಾ, ಹಿಂದೆ ಹೋಗ್ಲಿಕ್ಕೆ ಒಂದು ಕಾರಣ ಇದೆ. ಯಾಕೆಂದ್ರೆ ಅವರ ಒಬ್ಬ ರೈತರು ಟ್ರ್ಯಾಕ್ಟರ್ ಅಲ್ಲಿ ಪಲ್ಟಿಯಾಗಿ ಸಾವಿಗೀಡಾಗಿತ್ತು. ಹೌದು. ನಿನ್ನೆ ರಾತ್ರಿ ಅವರು ಸ್ವಸ್ಥವಾಗಿ ಹೇಳಿದ್ರು, ಯಾರು ಮಹೇಂದ್ರ ಸಿಂಗ್ ರಾಕೇಶ್ ಸಿಂಗ್ ಟಿಕಾಯತ್ ಅವರು ಹೇಳಿದ್ರು. ಏನಂತ ಹೇಳಿದ್ರು, ನಮ್ಮ ಒಬ್ಬ ರೈತ ಹುತಾತ್ಮನಾಗಿದ್ದ, ಅದಕ್ಕೋಸ್ಕರ ನಾವೆಲ್ಲ ಅವನ ಏನು ಅಂತ್ಯ ಸಂಸ್ಕಾರಕ್ಕೆ ಹೋಗಿದ್ವಿ.
ಹೌದು. ಅದೆಲ್ಲ ಮಾಡಿಬಿಟ್ಟು ಅವರ ಮನೆಯಲ್ಲಿ ಇದು ಏನು ಅವರಿಗೆ ಏನು ಸಾಂತ್ವನ ಹೇಳಿಬಿಟ್ಟು ಪುನಃ ಹಿಂತಿರುಗ್ತಾ ಇದ್ದೇವೆ ಅಂತ ಅವರು ಪಂಜಾಬ್ನಿಂದ ಕೆಲವು ಕಾಲ್ ಮಾಡಿದ್ರು. ಹೌದೌದು. ಸೊ ಆದ್ರೆ ರಾತ್ರಿ 12 ಗಂಟೆಗೆ ಹೊರಟವರು ಬೆಳಿಗ್ಗೆ 3 ಗಂಟೆಗೆ ಬಂದು ತಲುಪಿದ್ದಾರೆ ಪುನಃ. ಹೌದು. ಈ ರೀತಿ ಮಾಧ್ಯಮಗಳು ಸುಳ್ಳು ಹೇಳ್ತಾ ಉಂಟು ಅಂತ ಗೊತ್ತಾದ ತಕ್ಷಣ ಮತ್ತೊಂದಷ್ಟು ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ರೈತರು ಈಗ ಪ್ರತಿಭಟನಾ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಮಮತಾ ಅವರು ಹೇಳಿರೋ ಪ್ರಕಾರ ಉತ್ತರ ಪ್ರದೇಶ ಇರ್ಬೋದು, ಹರಿಯಾಣ ಇರ್ಬೋದು, ಪಂಜಾಬ್ ಇರ್ಬೋದು, ಉತ್ತರ ಇನ್ನೊಂದು ಕನಿಷ್ಠ ಅಂತ ಹೇಳಿದ್ರು 2 ಲಕ್ಷ ಜನ ಬಂದು ಸೇರ್ತಾರೆ ಅಂತ ಹೇಳ್ತಾ ಇದ್ದಾರೆ ಈಗ ಇವತ್ತು ನಾಳೆ ಬೆಳವಣಿಗೆಯಲ್ಲಿ. ಎಸ್, ನಾವು ಸಣ್ಣ ಬ್ರೇಕ್ ತಗೊಳ್ಳೋ. ಬ್ರೇಕ್ ನಂತರ ನಾನು ಮತ್ತೆ ನಿಮ್ಮ ಹತ್ರ ಇನ್ನಷ್ಟು ವಿಚಾರಗಳ ಬಗ್ಗೆ ಮಾತನಾಡಬೇಕಾಗಿದೆ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ರೈತರ ಹೋರಾಟವನ್ನು ಆದಿ ತಪ್ಪಿಸಿದವರು ಯಾರು, ಈ ವಿಚಾರವಾಗಿ ನಾವು ಮಾತಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಪ್ರಾಂತ ರೈತ ಸಂಘದ ರಾಜ್ಯೋಪಾಧ್ಯಕ್ಷರಾಗಿರುವಂಥ ಯಾದವ್ ಶೆಟ್ಟಿ ಅವರು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರುವಂಥ ಒಸ್ವಾಲ್ಡ್ ಪ್ರಕಾಶ್ ಫೆರ್ನಾಂಡಿಸ್ ಅವರು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಬಂಟ್ವಾಳ ತಾಲೂಕು ಸಮಿತಿ ಅಧ್ಯಕ್ಷರಾಗಿರುವಂಥ ಪ್ರೇಮನಾಥ್ ಶೆಟ್ಟಿ ಬಾಳ್ತಿಲ ಅವರಿದ್ದಾರೆ. ನಾವು ಈಗಾಗಲೇ ಮಾತನಾಡುವ ಸಂದರ್ಭದಲ್ಲಿ ಮೊನ್ನೆ 26ನೇ ತಾರೀಕಿಗೆ ಯಾಕೆ ದಿಲ್ಲಿಯಲ್ಲಿ ರೈತರ ಪರೇಡ್ನಲ್ಲಿ ಗೊಂದಲ ಏರ್ಪಟ್ಟಿತ್ತು ಮತ್ತು ಈ ಗೊಂದಲವನ್ನು ಸೃಷ್ಟಿ ಮಾಡಿದವರು ಯಾರು ಅನ್ನೋ ಬಗ್ಗೆ ಮಾತಾಡ್ತಾ ಇದ್ದೆವು. ಸೊ ಈ ಸಂದರ್ಭದಲ್ಲಿ ಈ ನಡುವೆ ನಮಗೆ ದಿಲ್ಲಿಯಿಂದ ಇವತ್ತಿನ ಬೆಳವಣಿಗೆ ಬಗ್ಗೆ ನಮ್ಮ ಪತ್ರಕರ್ತೆ ಮಮತಾ ಅವರು ಟಿಕ್ರಿ ಭಾಗದಿಂದ ಅಲ್ಲಿ ಸ್ವತಃ ಅವರು ಪ್ರತಿಭಟನೆಯ ಜಾಗದಿಂದ ನಿಂತು ಇವತ್ತಿನ ವರದಿಯನ್ನು ಕೊಟ್ಟರು. ಅವರು ಹೇಳುವ ಪ್ರಕಾರ ಮತ್ತು ನಾವು ಈಗಾಗಲೇ ಆ ವಿಡಿಯೋಗಳನ್ನು ಕೂಡ ಪ್ಲೇ ಮಾಡಿದೆವು. ರೈತರ ಹೋರಾಟದ ಕಾವು ಮತ್ತಷ್ಟು ತೀವ್ರವಾಗಿ ಜೋರಾಗ್ತಾ ಉಂಟು. ದೊಡ್ಡ ಸಂಖ್ಯೆಯಲ್ಲಿ ರೈತರು ಉತ್ತರ ಪ್ರದೇಶ್, ಪಂಜಾಬ್, ಹರಿಯಾಣದಿಂದ ಮತ್ತೆ ಅದೇ ಜಾಗಕ್ಕೆ ಬಂದು ಸೇರ್ತಾ ಇದ್ದಾರೆ. ಎಸ್, ಮೊನ್ನೆಯ ಧ್ವಜಾರೋಹಣ ಮಾಡಿದಂಥ ಪ್ರತ್ಯೇಕವಾಗಿ ಈ ಒಂದು ಜಾಥಾ ಅಥವಾ ಒಂದು ಪರೇಡ್ನಲ್ಲಿ ಬಂದಂಥ ಒಂದು ಗುಂಪು ತಾವೇ ಸ್ವತಃ ಹೋಗಿ ಪ್ರತ್ಯೇಕವಾಗಿ ಧ್ವಜಕಂಬವೊಂದರಲ್ಲಿ ಧ್ವಜಾರೋಹಣ ಮಾಡಿತ್ತು. ಅದು ಕಿಸಾನ್ ಧ್ವಜ ಮತ್ತು ಸಿಖ್ ಸಮುದಾಯದ ಧ್ವಜ. ಈ ಧ್ವಜವನ್ನು ಏರಿಸಿದವನು ಯಾರು ಅನ್ನೋದು ಆಗಾಗಲೇ ಗೊತ್ತಾಗಿ ಹೋಗಿದೆ ಮತ್ತು ಆತನ ಹಿನ್ನೆಲೆ ಅನ್ನೋದು ಕೂಡ. ಆತ ದೀಪ್ ಸಿದ್ದು. ಈ ದೀಪ್ ಸಿದ್ದು ಯಾರು ಅಂತ ಹೇಳಿದ್ರೆ ಆತ ಒಬ್ಬ BJP ಕಾರ್ಯಕರ್ತ. ಅಂದರೆ ಅವನು ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಬಿಜೆಪಿ ಕ್ಯಾಂಡಿಡೇಟ್ಗೆ ಏಜೆಂಟ್ ಆಗಿ ಕೆಲಸದ ಮಾಡಿದಂಥವನು. ಸೊ ಅವನ ನೇತೃತ್ವದಲ್ಲಿ ಒಂದು ಗುಂಪು ಈ ರೀತಿಯ ಒಂದು ಪ್ರತ್ಯೇಕವಾದ ಈ ರೀತಿಯ ಒಂದು ಎಡವಟ್ಟನ್ನು ಮಾಡಿದ್ದು ಇಡೀ ರೈತ ಸಂಘಟನೆಯ ಹೋರಾಟ ಅಥವಾ ಜಾಥಾಕ್ಕೆ ಒಂದಷ್ಟು ಸಣ್ಣ ಮಟ್ಟಿಗೆ ಒಂದು ಪ್ರತಿಕೂಲ ಪರಿಣಾಮ. ಯಾಕಂತ ಹೇಳಿದ್ರೆ ಸರ್ಕಾರ ಕೊನೆಗೆ ಅದನ್ನೇ ಇಟ್ಕೊಂಡು ದೇಶದ್ರೋಹದ ಕಾಯ್ದೆಗಳ ಪ್ರಕಾರ ಈಗಾಗಲೇ ರೈತ ಮುಖಂಡರುಗಳ ಮೇಲೆ ಪ್ರಕರಣವನ್ನು ದಾಖಲಿಸಿದೆ. ಆದರೆ ರೈತರು ಆ ಒಂದು ಎಡವಟ್ಟನ್ನು ಒಪ್ಪಿಕೊಂಡಿದ್ದಾರೆ. ಜೊತೆಗೆ ನಾವು ಆತನನ್ನು ಮೆರವಣಿಗೆ ಕರೆದಿಲ್ಲ ಮತ್ತು ಅವರು ನಮಗೆ ಪೊಲೀಸರು ಕೊಟ್ಟಂಥ ಔಟರ್ ರಿಂಗ್ ರೋಡ್ನಲ್ಲಿ ನಡೆಯುವಂಥ ನಮ್ಮ ಜಾಥಾಕ್ಕೆ ನಾವು ಯಾರನ್ನು ಕೂಡ ಅದನ್ನು ಸರಿಸಿ ಅಥವಾ ಆ ಒಂದು ಮಾರ್ಗವನ್ನು ಸರಿಸಿ ಹೋಗಬಾರದಂಥ ನಿರ್ದೇಶನ ಕೊಟ್ಟಿದ್ದು ಕೂಡ ಈ ದೀಪ್ ಸಿದ್ದು ಮತ್ತು ಲಖನಾ ಸಿದಾನ. ಇವರಿಬ್ಬರು ಲಖಾ ಸಿದಾನ ಒಬ್ಬ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವವನು, ಒಬ್ಬ ಗ್ಯಾಂಗ್ಸ್ಟರ್. ಅವರಿಬ್ಬರು ಈ ಹೋರಾಟದಲ್ಲಿ ಸೇರಿಕೊಂಡು ನುಣುಚಿಕೊಂಡು ಈ ರೀತಿಯ ರೈತರ ನಡವಟ್ಟು ಸಿಲುಕಿಸುವಂಥ ಪ್ರಯತ್ನವನ್ನು ಮಾಡಿದರು ಅಂತ ಹೇಳಿದ್ದಾರೆ. ಸೊ ಈ ನಡುವೆ ಒಟ್ಟು ಬೆಳವಣಿಗೆ ನಂತರ 2 ಸಂಘಟನೆಗಳು ಇದರಿಂದ ಹೊರಗಡೆ ಹೋಗ್ತವೆ. ಸೊ ಅಷ್ಟೊತ್ತಿಗೆ ದೊಡ್ಡ ಸುದ್ದಿ ಆಗ್ತದೆ, ಯಾದವ್ ಶೆಟ್ಟಿ ಅವರೇ, ಒಸ್ವಾಲ್ಡ್ ಅವರೇ, ಇಡೀ ಹೋರಾಟವೇ ಮುಗಿದು ಹೋಯ್ತಾ ಅಂತ. ಈಗ 2 ಸಂಘಟನೆಗಳು ಅದರಿಂದ ಹಿಂದಕ್ಕೆ ಸರಿದ್ರು. ಸೊ ಈಗ ನಮಗೆ ಇಲ್ಲಿ ಮಮತಾ ಅವರು ಹೇಳೋ ಪ್ರಕಾರ ಅಲ್ಲಿ ಜನ ಬರುವಂಥದ್ದು, ರೈತರು ಬರುವಂಥದ್ದು ಕಡಿಮೆ ಆಗಿ ಕಾಣಿಸ್ತಾ ಇಲ್ಲ. ಏನು ಹೇಳ್ತೀರಿ? ನೋಡಿ, ದೀಪ್ ಸಿಂಗ್ ಮಾತ್ರ ಅಲ್ಲ ಈ ಒಂದು ಘಟನೆಯಲ್ಲಿ, ಅದರ ಹಿಂದೆ ಖಂಡಿತ ಕೂಡ ಬಹಳಷ್ಟು ಅದು ಕೇಂದ್ರ ಸರ್ಕಾರ ಇರ್ಬೋದು ಮತ್ತು BJP ಪಕ್ಷ ಕೊಡ್ಬೋದು, ನೇರವಾಗಿ ಹೇಳೋದು ಸಂಘ ಪರಿವಾರಗಳು ಇದೆ ಅಂತ ನನ್ನದು ಅನಿಸಿಕೆ. ನಾನು ಹೇಳುವುದೇನಂತ ಹೇಳಿದ್ರೆ, ಈ ಚಳವಳಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇದೊಂದು ಐತಿಹಾಸಿಕ ಚಳವಳಿ. ಹೌದು. ಈ ಚಳವಳಿಯ ಹಿಂದೆ ಕೂಡ ನೀವು UPA 1ನೇ 2ನೇ ಸರ್ಕಾರದಲ್ಲಿ ಭೂ ಸ್ವಾಧೀನ ಕಾಯ್ದೆಗೆ ತಿದ್ದುಪಡಿ ತಂದು ಒಂದು ಐತಿಹಾಸಿಕ ತಿದ್ದುಪಡಿ ಮತ್ತು ಅದು ಜನರು ಒಪ್ಪುವಂತ ತಿದ್ದುಪಡಿ. ಅಂತ ತಿದ್ದುಪಡಿನ ವಿರೋಧ ಮಾಡುವಾಗಲೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ರೈತ ವಿಶಾಲವಾದ ಸಂಘಟನೆ ಕಟ್ಟಿದ್ದಾರೆ. ಅದರಲ್ಲಿ ಬಹಳಷ್ಟು ರೈತ ಸಂಘಟನೆ ಇದರಲ್ಲಿವೆ. ಇದು ಜೂನ್ನಲ್ಲಿ ಪ್ರಾರಂಭವಾದ ಈ ಚಳವಳಿ ಆಗ 180 ರೈತ ಸಂಘ ಇತ್ತು. ಆವಾಗ ಅದಕ್ಕೆ ಅಖಿಲ ಭಾರತ ರೈತ ಹೋರಾಟ ಸಮನ್ವಯ ಸಮಿತಿ, AIKS, ಆಮೇಲೆ ಅದು ಅಖಿಲ ಭಾರತ ಸಂಘರ್ಷ ಸಮನ್ವಯ ಸಮಿತಿ. ಈಗ ನನಗೆ ತಿಳಿದ ಮಟ್ಟಿಗೆ 542ಕ್ಕಿಂತಲೂ ಹೆಚ್ಚು ಸಂಘಟನೆ ಒಟ್ಟಿಗೆ ಇದೆ. 542
ಅಂದ್ರೆ ಅಷ್ಟೊಂದು ಸಂಘಟನೆಯನ್ನು ಹಿಡ್ಕೊಂಡು ಆರಂಭದಲ್ಲಿ ಅಂದ್ರೆ ನೀವು ಹೇಳೋ ಪ್ರಕಾರ ಆರಂಭದಲ್ಲಿ 170 ರೈತ ಸಂಘಟನೆಗಳು ಸೇರಿತ್ತು ಇದರಲ್ಲಿ. ನಂತರ ಈಗ 542ಕ್ಕೂ ಹೆಚ್ಚಾಗಿದೆ. ಒಂದು ಇದು ಅಷ್ಟೊಂದು ವಿಶಾಲ ದೃಷ್ಟಿಕೋನದಲ್ಲಿ ಅತ್ಯಂತ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಅತ್ಯಂತ ಶಾಂತ ರೀತಿಯಲ್ಲಿ ಇಷ್ಟೊಂದು ಅಂದ್ರೆ ಚಳಿ ಗಾಳಿ ಮಳೆ ಆ ನೆಲದಲ್ಲಿ ಮಲಗಿ ಅಂದ್ರೆ ಇಡೀ ಕುಟುಂಬವೇ ಬರುವ ರೀತಿಯಲ್ಲಿ ರೈತ ಕುಟುಂಬ ಬರುವಾಗೆ ಈಗ ಇಲ್ಲಿರುವುದನ್ನು ಈಗೂ ಇವರ ತಂತ್ರ ಎಲ್ಲಾ ರೀತಿಯಲ್ಲಿ ವಿಫಲಗೊಳಿಸಲು ಪ್ರಯತ್ನ ಮಾಡಿತ್ತು. ಅದು ಏನೂ ಆಗದೇ ಇದ್ದಾಗ ಸರ್ಕಾರಕ್ಕೆ ಈ ಮುಖಾಂತರ ಹಿಂಸೆಯನ್ನ ಅದಕ್ಕೆ ಮಾಡಿಸುವ ಮುಖಾಂತರ ಇಡೀ ದೇಶದ ಜನರ ದಿಕ್ಕು ತಪ್ಪಿಸುವ ಮುಖಾಂತರ ರೈತ ಚಳವಳಿಯನ್ನ ದಿಕ್ಕು ತಪ್ಪಿಸುವ ಮುಖಾಂತರ ಒಂದು ಪ್ರಯತ್ನ ಆಗಿದೆ. ಆದ್ರೆ ನನಗೆ ಅನಿಸ್ತದೆ ಸತ್ಯ ಯಾವತ್ತೂ ಕೂಡ ಸೋಲುವುದಿಲ್ಲ, ಸತ್ಯ ಸೋಲುವುದಿಲ್ಲ. ಈ ಚಳವಳಿ ಅವರು ಒಂದು ಕ್ಲಿಯರ್ ಕಟ್ ಹೇಳಿದ್ದಾರೆ ನೋಡಿ, ಒಂದು ಮೋಸ ಸರ್ಕಾರ. ನಾನು ಒಂದು ಹೇಳ್ತೇನೆ, ಈಗ ಇಲ್ಲಿ ಪಾರ್ಲಿಮೆಂಟ್ನಲ್ಲಿ ಅಂಗೀಕಾರ ಆಗಿದೆ, ರಾಷ್ಟ್ರಪತಿ ಒಪ್ಪಿದ್ದಾರೆ. ಇವರು ಇಡೀ ದೇಶಕ್ಕೆ ಎಂತ ಸುಳ್ಳು ಹೇಳಿದ್ದಾರೆ ಅಂತೇಳಿ ಯಾವುದೇ ರೀತಿಯಲ್ಲಿ ಕಾನೂನಲ್ಲಿ ಅವಕಾಶ ಇಲ್ಲದೆ ಅಂತ ಇರುವುದು 18 ತಿಂಗಳು ಅಮಾನತು ಮಾಡಿದ್ದೇನೆ ಅನ್ನುವಂಥದ್ದು ಇದು ಸಾಧ್ಯವೇ ಇಲ್ಲ ಕಾನೂನಿನಲ್ಲಿ. ಈ ಮಸೂದೆ ಒಂದ ರದ್ದಾಗಬೇಕು, ಇದು ಜಾರಿ ಆಗಬೇಕು. ಅದು ಬಿಟ್ಟು ಇಡೀ 135 ಕೋಟಿ ಜನತೆಗೆ ಒಂದು ಕಾನೂನಿನಲ್ಲಿ ಆಗದೆ ಇರುವಂತದನ್ನು ಕೇಂದ್ರ ಸರ್ಕಾರ ಮಾಡ್ತದೆ ಅಂತ ಹೇಳಿದ್ರೆ, ಅದನ್ನು ಪ್ರತಿಪಾದಿಸ್ತದೆ ಅಂತ ಹೇಳಿದ್ರೆ ಎಂತ ಮೂರ್ಖತನದ ಸರ್ಕಾರ. ಅಮಾನತಿನಲ್ಲಿ ಇಡ್ತೇವೆ, ಅದು ಸಾಧ್ಯವೇ ಇಲ್ಲ. ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಕಾನೂನು ಏನು ಹೇಳ್ತದೆ ಅಂತ ಹೇಳಿದ್ರೆ, ಪಾರ್ಲಿಮೆಂಟಿನಲ್ಲಿ ಅಂಗೀಕಾರವಾದ ಒಂದು ಕಾನೂನನ್ನು ರಾಷ್ಟ್ರಪತಿ ಅಂಕಿತ ಕೊಟ್ಟ ನಂತರ ಒಂದು ಅದು ಜಾರಿ ಮಾಡಬೇಕು ಅಥವಾ ರದ್ದು ಮಾಡಬೇಕು, ಇದು ಎರಡೇ ದಾರಿ ಇರುವುದು. ಅದು ಬಿಟ್ಟು ಅದನ್ನು ಅಮಾನತು ಮಾಡಿದ್ದೇನೆ ಎನ್ನುವಂಥದ್ದು ಅದು ಸಾಧ್ಯ ಇಲ್ಲದ, ಕಾನೂನಲ್ಲಿ ಅವಕಾಶ ಇಲ್ಲದಂತ ಒಂದು ಇದನ್ನು ತಂದಿದ್ದಾರೆ. ಆದ್ದರಿಂದ ನಾನು ಒಂದು ಹೇಳುವುದು, ಈ ಚಳವಳಿ ಮುಂದುವರಿಯುತ್ತದೆ, ಈ ಚಳವಳಿ ಖಂಡಿತ ಮುಂದುವರಿತದೆ. ನಾಳೆ ಕೂಡ ನಮ್ದು ಇಡೀ ದೇಶದಲ್ಲಿ ಉಪವಾಸ ಸತ್ಯಾಗ್ರಹ ಇದೆ. 10 ರಿಂದ 4 ಗಂಟೆ ಎಲ್ಲ ಇಡೀ ದೇಶದ ಮೂಲೆ ಮೂಲೆಯಲ್ಲಿ ಉಪವಾಸ ಇದೆ. ಈ ಚಳವಳಿ ಇವತ್ತು ಈ ದೇಶದ ಜನರಲ್ಲಿ ಒಂದು ವಿಶೇಷ ಶಕ್ತಿ ಇದೆ. ಅದು ಎಂತ ಅಂತ ಹೇಳಿದ್ರೆ, ಸತ್ಯ ಹೊರಹೊಮ್ಮಿದಾಗ ಜನ ಖಂಡಿತ ಅದಕ್ಕೆ. ನಾವು ಉತ್ತರ ಪ್ರದೇಶದಲ್ಲಿ ನಿನ್ನೆ ನೋಡಿದೆವು, ಏನು ರಾಕೇಶ್ ಸಿಂಗ್ ಟಿಕಾಯತ್ ಏನು ಜನಸಮುದಾಯದ ಮಧ್ಯೆ ನಿಂತು ಕಣ್ಣೀರಿಟ್ಟಾಗ ಇಡೀ ಚಿತ್ರಣವೇ ಬದಲಾಗಿ ಹೋಯಿತು. ಅಷ್ಟರ ತನಕ ಉತ್ತರ ಪ್ರದೇಶ ಸರ್ಕಾರ ತನ್ನ ಬಾರ್ಡರ್ನಲ್ಲಿ ಸಂಪೂರ್ಣ ಪೊಲೀಸರನ್ನು ನಿಯೋಜನೆ ಮಾಡಿ ರೈತರನ್ನೆಲ್ಲ ಒಕ್ಕಲೆಬ್ಬಿಸುವ ಅಥವಾ ಮತ್ತೆ ಪ್ರತಿಭಟನೆಗೆ ಹೋಗದ ರೀತಿಯಲ್ಲಿ ತಡೆಯುವ ಎಲ್ಲ ಪ್ರಯತ್ನ ಮಾಡಿತ್ತು. ಯಾವಾಗ ರಾಕೇಶ್ ಸಿಂಗ್ ಟಿಕಾಯತ್ ಅಲ್ಲಿ ಮಾತನಾಡಿದರು, ತುಂಬ ಭಾವುಕರಾಗಿ ಮಾತನಾಡಿದರು, ಕಣ್ಣೀರಿಟ್ಟರು, ಇಡೀ ಪರಿಸ್ಥಿತಿ ಬದಲಾಗಿ ಹೋಯಿತು. ರಾತ್ರಿ ತಡರಾತ್ರಿ ಊರಿನಲ್ಲಿ ಜನ ಕಾಪ್ ಪಂಚಾಯತ್ ಸಭೆಗಳು ನಡೆದವು. ತಕ್ಷಣವೇ ನಾವು ಈ ಒಂದು ರೈತರ ಹೋರಾಟಕ್ಕೆ ಬೆಂಬಲ ಕೊಡಬೇಕಂತ ಹೊರಟರು. ಈಗ ನಮ್ಮ ಮಮತಾ ಪ್ರತಿನಿಧಿ ಕೂಡ ಹೇಳಿದ್ರೆ ಇದು ತಂಡೋಪತಂಡವಾಗಿ ರೈತರು ಬರ್ತಾ ಇದ್ದಾರೆ ಅಂತ. ನೋಡಿ, ನಾನು ಪ್ರತಿನಿಧಿಸುವಂತ ರೈತ ಸಂಘ ಕರ್ನಾಟಕ ಪ್ರಾಂತ ರೈತ ಸಂಘ, ಅದು ಆಲ್ ಇಂಡಿಯಾ ಕಿಸಾನ್ ಸಭಾ, ಅದರ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಅವರು ಅನನ್ ಮುಲ್ಲಾ. ಅವ್ರು 8 ಸಲ MP ಆಗಿದ್ದವರು. ಏನು ವಿಶೇಷ ಅಂದ್ರೆ, ಇಡೀ ಚಳವಳಿಯ ಕೋರ್ ಕಮಿಟಿ ಅಂತಿಮವಾಗಿ 7 ಮಂದಿ ಇರುವ ಸಮಿತಿಯಲ್ಲಿ ಮುಖ್ಯವಾಗಿ ಯೋಗೇಂದ್ರ ಯಾದವ್, ಅನನ್ ಮುಲ್ಲಾ ಕೂಡ ಇದ್ದಾರೆ. ಅದ್ರ ಇಡೀ ಚಳವಳಿಯನ್ನ ಆ ಪ್ರಮುಖ 7 ಮಂದಿ ಒಂದು ಅದಕ್ಕೆ ಸೂಚನೆ ಕೊಡ್ತಾರೆ. ಒಂದು ಏನಿದ್ರು ಕೂಡ ಅಂತಿಮವಾದಿ ಅನ್ನೋ ತೀರ್ಮಾನಕ್ಕೆ ಬರ್ತಾರೆ. ಅದು ಅವರ ಹಿನ್ನೆಲೆ ಏನು, ಅವ್ರು ಯಾವುದೇ ಹಿಂಸೆ ಇಲ್ಲ. ಈ ದೇಶದ ಕಾನೂನಿನ ಬದಲಾಗಿ 8 ಸರ್ತಿ MP ಆಗಿದ್ದವು. ಖಂಡಿತ ಕೂಡ ಇವರ ಯಾವುದೇ ಅಪಪ್ರಚಾರ ನಡೆಯುವುದಿಲ್ಲ. ಇದು ಓಸ್ವಾಲ್ಡ್ ಅವರೇ, ಈಗ ನಾವು 2 ದಿವಸಗಳಿಂದ ಸಾಕಷ್ಟು ಅಪಪ್ರಚಾರಗಳನ್ನು ನೋಡಿದೆವು. ಏನು ನೀವೆಲ್ಲ ಇದರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತೀರಿ, ಏನು ಹೇಳಲಿಕ್ಕೆ ಬಯಸ್ತೀರಿ? ನೋಡಿ, ಮೊದಲನೇದಾಗಿ ಪಂಜಾಬ್ನ 32 ಸಂಘಟನೆಗಳು ಕಳೆದ ಜೂನ್ನಿಂದಲೇ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಹೌದು, ಮೊನ್ನೆ ಕೂಡ 32 ಸಂಘಟನೆಗಳು ನಾವು 26ರಂದು ಪರೇಡ್ ಮಾಡಬೇಕು, ದೆಹಲಿಗೆ ಹೋಗಬೇಕು, ದೆಹಲಿಯಲ್ಲಿ ಉಳ್ಕೊಳ್ತೇವೆ ಅನ್ನುವಂಥ ಒಂದು ನಿರ್ಧಾರ ಮಾಡಿದ್ರು. ಹೌದು, ಇವತ್ತು ಏನಾಯ್ತು, ಇದು AIKSC ಅಖಿಲ ಭಾರತ ರೈತ ಸಂಘರ್ಷ ಸಮನ್ವಯ ಸಮಿತಿ, ಹೌದು, ಅದರ ಮುಖಂಡರು ಯೋಗೇಂದ್ರ ಯಾದವ್. ಹೌದು, ಅದೇ ರೀತಿ BKUನ ಭಾರತೀಯ ಕಿಸಾನ್ ಯೂನಿಯನ್ನ ರಾಕೇಶ್ ಟಿಕಾಯತ್ ಅವರು. ಹೌದು, ಅವರೆಲ್ಲ ಸೇರ್ಕೊಂಡು ಸುಮಾರು 1,80,000 ಟ್ರ್ಯಾಕ್ಟರ್ಗಳು ದೆಹಲಿ ಗಡಿಗಳ ಒಳಗಡೆ ಹೋಗ್ಬೇಕು ಅನ್ನುವಂಥ ಒಂದು ಏನು ನಕಾಶೆಯನ್ನು ರೆಡಿ ಮಾಡಿ. ಹೌದು, ಸುಪ್ರೀಂ ಕೋರ್ಟ್ ಏನು ಮಾಡ್ತು, ನಿಮಗೆ ಏನು ಪರೇಡ್ ಮಾಡಲಿಕ್ಕೆ ನಮಗೆ ಇದು ತಡೆಯಲಿಕ್ಕೆ ಆಗೋದಿಲ್ಲ, ನಾವು ಪೊಲೀಸರ ಇದರಲ್ಲಿ ಕೊಡ್ತೇವೆ ಅಂತ ಸುಪ್ರೀಂ ಕೋರ್ಟ್ ಕೈ ಚೆಲ್ಲಿ. ಹೌದು,
ಅದಕ್ಕೆ ಕೇಂದ್ರ ಸರ್ಕಾರ ಅದಕ್ಕೆ ಬೇಕಾದ ಸಿದ್ಧತೆಗಳನ್ನೆಲ್ಲ ಮಾಡಿಕೊಡ್ಬೇಕಿತ್ತು. ಇವತ್ತು ನೋಡಿ ಏನು 180 ಟ್ರ್ಯಾಕ್ಟರ್ಗಳು ನಾವು ದೆಹಲಿಯ ರಿಂಗ್ ರೋಡ್ನಲ್ಲಿ ಹೋಗಿ ಏನು ಪರೇಡ್ ಮಾಡ್ತೇವೆ ಅಂತ ನಿರ್ಧಾರ ಮಾಡಿ. ಆದರೆ ಈ ಮೀಟಿಂಗ್ನಲ್ಲಿ ನಡೆಯುವ ಸಂದರ್ಭದಲ್ಲಿ ಕೆಲವು 2-3 ಸಂಘಟನೆಗಳು ಇದರ ಏನು ರೈತ ಸಂಘದ ವೇಷಗಳನ್ನು ಹಾಕಿಕೊಂಡು ಇದನ್ನು ದುರ್ಬಳಕೆ ಮಾಡಿಕೊಂಡು ನಿಜವಾಗಿ ಕೂಡ ಕೆಂಪುಕೋಟೆಗೆ ಹೋಗುವಂತ ನಿರ್ಧಾರ ಯಾವುದೇ ರೈತ ಸಂಘಟನೆಗಳು ಮಾಡಿದ್ದಲ್ಲ. ಒಂದನೇದಾಗಿ. ಎರಡನೇದಾಗಿ ರೈತರು ಶಾಂತಿಯುತವಾಗಿ ಮಾಡ್ಬೇಕಂತ ಎಲ್ಲರೂ ಶಾಂತಿಯುತವಾಗಿ ನಾವು ಮಾಡ್ತೇವೆ ಅಂತ ಪ್ರಾಮಿಸ್ ಮಾಡಿದ್ರು. ಪೊಲೀಸರು ಕೂಡ ಒಪ್ಪಿದ್ರು. ಪೊಲೀಸರು ಕೂಡ ಹೂವಿನ ಹಾರಗಳನ್ನು ಹಾಕಿಕೊಂಡು ಸ್ವಾಗತ ಮಾಡಿದ್ರು ಇವ್ರಿಗೆ ದೆಹಲಿ ಒಳಗಡೆ ಬರಲಿಕ್ಕೆ. ಸಣ್ಣ ಪುಟ್ಟ ಗೊಂದಲಗಳಿಂದಾಗಿ ಈ 4 ಸಂಘಟನೆಗಳು ಈ 8 ಗಂಟೆಗೆ ಹೊರಡಬೇಕಾದ 12 ಗಂಟೆಗೆ ಹೊರಡಬೇಕಂತ ನಿರ್ದೇಶಿಸಿದ್ದ ಇದು ಟ್ರ್ಯಾಕ್ಟರ್ ಪರೇಡ್ ಇವ್ರಿಗೆ ಸುಮಾರು 8-9 ಗಂಟೆಗೆ ಹೊರಟರು. ಮುಂಚೆನೆ ಅವರ ಉದ್ದೇಶವೇ ದಾರಿ ತಪ್ಪಿಸುವಂತ ಉದ್ದೇಶ ಇದ್ದಿರಬಹುದು. ಅದರಿಂದ ಏನು ಈ ಸಂಘಟನೆ ಅದರಲ್ಲಿ ಏನು ಕೊನೆಗೆ ಧ್ವಜಾರೋಹಣ ಮಾಡಿದ ದೀಪ್ಸ್ ಇದು ಅಲ್ಲಿಂದಲೇ ಫೇಸ್ಬುಕ್ ಲೈವ್ ಅಲ್ಲಿ ಇದ್ರು. ತಾನೊಬ್ಬನೇ ಹೀರೋ ಆಗ್ಬೇಕು ಅಂತ. ಖಂಡಿತ ನೋಡಿ, ಅವರು ಧ್ವಜ ಎಸೆದವರು, ಧ್ವಜ ಹಾರಿಸಿದ್ದವರು, ಮತ್ತೆ ಇವನು ಲಕ್ಕಸಿದ್ದು ಅಂತ ಲಕ್ಕಸಿದ್ದ ಅಂತ ಅವನು ಕ್ರಿಮಿನಲ್ ಮೈಂಡೆಡ್, ಅವನು ಗ್ಯಾಂಗ್ಸ್ಟರ್, ಈಗ ಸಾಮಾಜಿಕ ಕಾರ್ಯಕರ್ತ ಅಂತ ಹೇಳ್ಕೊಳ್ತಾ ಇದ್ದಾರೆ. ಅವರೆಲ್ಲ ಇದು ಪ್ರೀ ಪ್ಲಾನ್ಡ್ ಮಾಡಿ ಇದರ ಹಿಂದೆ RSS ಬಿಜೆಪಿಯ ಕೂಡ ದೊಡ್ಡ ಕೈವಾಡ ಇರಬಹುದು ಅಂತ ನನ್ಗೆ ಅನಿಸುತ್ತೆ. ಯಾಕಂದ್ರೆ ಈ ಹೋರಾಟವನ್ನು ದಮನಿಸ್ಲಿಕ್ಕಿಂತ ಮಾಡಿದ್ದಾರೆ. ಇನ್ನೊಂದು ವಿಚಾರ ನಾನು ಹೇಳ್ತೇನೆ. ಒಂದು ವಿಚಾರ ಇದು, ಕೆಂಪುಕೋಟೆ ಅಂದ್ರೆ ಏನು ನಮ್ಮ ಸ್ಟೇಟ್ ಬ್ಯಾಂಕ್ನಾಗೆ ಒಂದು ರತ್ನ ಅಲ್ಲ. ಇಷ್ಟು ಕೇರ್ಲೆಸ್ ಇವರು ಮಾಡ್ತಾರೆ. ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭ ಆಗಿರ್ಬೋದು, ಗಣರಾಜ್ಯೋತ್ಸವ ಸಂದರ್ಭ ಆಗಿರ್ಬೋದು, ಈ ಸಂದರ್ಭದಲ್ಲಿ ಆ ಇಡೀ ಕೆಂಪುಕೋಟೆಯನ್ನು ಕವಲು ಹಾಕ್ತಾರೆ. ಮಿಲಿಟರಿ ದೇಶದ ಸೈನಿಕರನ್ನು ಅಲ್ಲಿ ಕವಲು ಪಡೆ ನೇಮಿಸ್ತಾರೆ. ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಅಲ್ಲಿ ಪ್ರಧಾನಿ ಅವರು ಧ್ವಜಾರೋಹಣ ಮಾಡ್ತಾರೆ. ನೀವು ತಾವು ನೋಡಿದ್ದೀರಿ, ನಿಮ್ಮಲ್ಲಿ ವಿಜಿಲೆನ್ಸ್ ಇದೆ ಅದ್ರಲ್ಲಿ ನೋಡಿದ್ದೀರಿ. ಅಲ್ಲಿ ಒಬ್ರು ಪೊಲೀಸರಾಗಲಿ 2 ಬಸ್ಗಳು ಒಳಗಡೆ ನಿಂತಿದ್ದವು, ಖಾಲಿ ಇದ್ದವು, ಅದು ಬಿಟ್ಟು ಯಾರೇ ಇರ್ಲಿಲ್ಲ ಅದರಲ್ಲಿ. ಅದಂದ್ರೆ ಇದು ಪ್ರೀಪ್ಲಾನ್ಡ್ ಆಗಿ ಮಾಡಿರುವಂತದ್ದು. ಇದರ ಹಿಂದೆ ಈಗ ಕೇಂದ್ರ ಗೃಹ ಇಲಾಖೆ ಸಂಪೂರ್ಣವಾಗಿ ವಿಫಲಗೊಂಡಿದೆ ಇದನ್ನು ನಿಯಂತ್ರಿಸುವಲ್ಲಿ. ಅವರು ನನ್ನ ಲೆಕ್ಕದಲ್ಲಿ ಅಮಿತ್ ಶಾ ಅವರು ಇದರಲ್ಲಿ ರಾಜೀನಾಮೆ ಕೊಡಬೇಕು, ಇದರ ಹೊಣೆಯನ್ನು ಹೊತ್ತವರು. ಅದು ಬಿಟ್ಟು ಇವರು ಕಾಂಗ್ರೆಸ್ನವರು ಮಾಡಿದ್ರು, ಮತ್ತೆ ಯಾರು ಮಾಡಿದ್ರು, ರೈತ ಸಂಘಟನೆಗಳ ಮುಖಂಡರ ಮೇಲೆ ಇವತ್ತು ಎಷ್ಟೋ ಕೇಸ್ಗಳನ್ನು ದರ್ಜ್ ಮಾಡಿದ್ದಾರೆ. ನಿನ್ನೆ ರಾತ್ರಿ ತಾವು ನೋಡಿದ್ದೀರಿ, ನಿನ್ನೆ ರಾತ್ರಿ ರಾಕೇಶ್ ಟಿಕೇತ್ ಅಂತ ಒಬ್ಬ ಲೀಡರ್ ಅನ್ನು ಎತ್ಕೊಂಡು ಹೋಗುವಂತ ಪ್ಲಾನ್ ಎಲ್ಲ ಮಾಡಿದ್ರು, ಮಿಲಿಟರಿ ತಂದ್ರು. ಯಾಕೆಂದ್ರೆ ಅಲ್ಲಿ ಟ್ರ್ಯಾಕ್ಟರ್ ಪಲ್ಟಿಯಾಗಿ ಒಬ್ಬ ರೈತ ಸಾವಿಗೀಡಾಗಿದ್ದ. ಅದಕ್ಕೋಸ್ಕರ ಕೆಲವು ಸ್ನೇಹಿತರುಗಳು ಅವರ ಅಂತಿಮ ಸಂಸ್ಕಾರ ಮಾಡ್ಲಿಕ್ಕೆ ಹೋಗಿದ್ರು. ಇದೆಲ್ಲ ಕಾರಣಗಳಿಂದ ಸ್ವಲ್ಪ ಜನಸಂಖ್ಯೆ ಅಲ್ಲಿ ಕಮ್ಮಿ ಇತ್ತು ಗಾಜಿಪುರ್ ಬೋರ್ಡರ್. ಆದ್ರೆ ಅಂತ ವಿಷಯ ಅದೇ ಇದನ್ನು ಸಮಯ ಇಟ್ಕೊಂಡು ಇವರು ಕೆಲವು ಬಿಜೆಪಿಯ ಕೆಲವು MLAಗಳು ಕೆಲವು ಗುಂಡಾಗಳನ್ನು ಇಟ್ಕೊಂಡು ರೈತರ ಮೇಲೆ ಹಲ್ಲೆ ಮಾಡುವುದು, ಇದು ನಿಜವಾಗ್ಲೂ ಪ್ರಜಾಪ್ರಭುತ್ವದ ಲಕ್ಷಣ ಅಲ್ಲ ಅಂತ ನಂಗೆ ಕಾಣುತ್ತೆ. ಮಾಧ್ಯಮ ಕಾರ್ಯಕರ್ತರ ಮೇಲೆ ಕೂಡ ಅಲ್ಲಿ ನಿನ್ನೆ ಅಲ್ಲೇ ನಡೆಸುವಂತ ಪ್ರಯತ್ನಗಳು ನಡೆದಿದೆ. ಕರ್ನಾಟಕದಿಂದ ಹೋಗಿರುವಂತ ಮಾಧ್ಯಮ ಪತ್ರಕರ್ತರ ಮೇಲೆ ಅಲ್ಲೇ ನಡೆದಿದೆ. ನಿಮ್ಮ ಪತ್ರಕರ್ತರ ಕಮಿಟಿ ಏನು ಇದೆ ಅವರು ಕೂಡ ಇದನ್ನು ಖಂಡನೆ ಮಾಡಿದ್ದಾರೆ. ಎಷ್ಟೋ ಗಲಭೆಗಳಾಗಿದ್ದಾವೆ. ಯಾವುದೇ ಇವತ್ತು ನ್ಯಾಷನಲ್ ಟಿವಿಗಳು ಯಾವುದೇ ತೋರಿಸ್ತಾ ಇಲ್ಲ. NDTV ಮತ್ತು News 24 ಹೊರತುಪಡಿಸಿದರೆ ಬೇರೆ ಯಾವ ಮಾಧ್ಯಮಗಳು ತೋರಿಸ್ತಾ ಇಲ್ಲ ರೈತರ ಹೋರಾಟವನ್ನು. ನಾವು ಸಣ್ಣ ಬ್ರೇಕ್ ತಗೊಳ್ಳೋ. ಬ್ರೇಕ್ ನಂತರ ನಾನು ಪ್ರೇಮನಾಥ್ ಶೆಟ್ಟಿ ಅವರೇ ನಿಮ್ಮ ಜೊತೆಗೆ ಮಾತಾಡ್ತೇನೆ. ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ರೈತರ ಹೋರಾಟವನ್ನು ಹಾದಿ ತಪ್ಪಿಸಿದವರು ಯಾರು? ಜನವರಿ 26ರಂದು ಪ್ರಜಾಪ್ರಭುತ್ವ ದಿವಸ ಕೆಂಪುಕೋಟೆ ಸಮೀಪ ರೈತರು ಬಂದು ಅದು ಕೂಡ ಅಲ್ಲೊಂದು ಪರ್ಯಾಯವಾಗಿ ಧ್ವಜಾರೋಹಣ ಮಾಡ್ತಾರೆ. ಜೊತೆಗೆ ಇವರ ಕಿಸಾನ್ ಧ್ವಜ ಜೊತೆಗೆ ಸಮುದಾಯದ ಧ್ವಜವನ್ನು ಹಾರಿಸುವಂಥ ಪ್ರಯತ್ನ ಮಾಡ್ತಾರೆ. ಆ್ಯಕ್ಚುಲಿ ರೈತರು ಔಟರ್ ರಿಂಗ್ ರೋಡ್, ದಿಲ್ಲಿಯ ಔಟರ್ ರಿಂಗ್ ರೋಡ್ನಲ್ಲಿ ಅವರಿಗೆ ತಮ್ಮ ಟ್ರ್ಯಾಕ್ಟರ್ ಜಾಥಾ ಮಾಡಲಿಕ್ಕೆ ಪರ್ಮಿಷನ್ ಇತ್ತು. ಜೊತೆಗೆ ಅವರು ಆ ರೀತಿ ಹೋಗೋದಾಗಿ ಕೂಡ ಅವರು ಪೊಲೀಸರಿಗೆ ಭರವಸೆಯನ್ನು ಕೂಡ ಕೊಟ್ಟಿದ್ದರು. ಆದರೆ ಒಂದು ಗುಂಪು
ಒಂದು ಗುಂಪು ಈ ರೀತಿಯಾಗಿ ಅಡ್ಡದಾರಿಯಲ್ಲಿ ಬಂದು ಕೆಂಪುಕೋಟೆ ಸಮೀಪ ಬಂದು ಅದು ಕೂಡ ಏನು ಅಲ್ಲಿ ಪ್ರತ್ಯೇಕವಾಗಿ ಧ್ವಜಾರೋಹಣ ಮಾಡುವಂಥ ಪ್ರಯತ್ನಗಳನ್ನು ಮಾಡಿತ್ತು. ಸೊ ಅಂತಿಮವಾಗಿ ಸರ್ಕಾರ, ಕೇಂದ್ರ ಸರ್ಕಾರ ಇದೇ ವಿಚಾರವನ್ನು ಇಟ್ಕೊಂಡು ರೈತರು ಆದಿ ತಪ್ಪಿದ್ರು, ರೈತರು ಗಲಭೆಗೆ ಕಾರಣಕರ್ತರಾದರು, ರೈತರು ಅರಾಜಕತೆಯನ್ನು ನಿರ್ಮಿಸಿದ್ರು ಅಂತ ಹೇಳಿ ರೈತ ಮುಖಂಡರುಗಳ ಮೇಲೆ ಇವತ್ತು ಸಾಲು ಸಾಲಾಗಿ ಪ್ರಕರಣಗಳನ್ನು ದಾಖಲಿಸಿದೆ. ಆ್ಯಕ್ಚುಲಿ ಆ ದಿವಸ ಅಲ್ಲಿ ಏನು ಧ್ವಜಾರೋಹಣ ಮಾಡಲಿಕ್ಕೆ ಕಾರಣಕರ್ತನಾದವನು ದೀಪು ಸಿದ್ದು ಅನ್ನುವಂಥಬ್ಬ ಸಿನಿಮಾ ನಟ. ಅವನ ಸಂಘಟನೆ ಏನು, ಅವನ ಬ್ಯಾಕ್ಗ್ರೌಂಡ್ ಏನು, ಅವನ ಪಕ್ಷ ಏನು ಅನ್ನೋದೆಲ್ಲವೂ ಈಗ ಜಗಜ್ಜಾಹೀರಾತಾಗಿದೆ ಒಜಾಲ್ಡ್ ಅವರೇ. ಸೊ ಈಗ ನಾನು ಪ್ರೇಮನಾಥ್ ಶೆಟ್ಟಿ ಅವರೇ ನಿಮ್ಮ ಹತ್ರ ಕೇಳುವಂಥದ್ದು, ಎಸ್ ಆ ದಿವಸ ನಡೆದಂಥ ಘಟನಾವಳಿಗಳ ಬಗ್ಗೆ ಸಾಕಷ್ಟು ಅಪಪ್ರಚಾರಗಳ ಮೇಲೆ ಅಪಪ್ರಚಾರಗಳು ನಡೀತಾ ಉಂಟು. ಬಹುಮುಖ್ಯವಾಗಿ ಧ್ವಜಾರೋಹಣದ ವಿಷಯವನ್ನೇ ಅದಕ್ಕಿಂತಲೂ ಪ್ರಮುಖವಾಗಿ ಸುಮಾರು 62 ದಿನಗಳ ಇಷ್ಟು ಶಾಂತಿಯುತ ಹೋರಾಟವನ್ನು ಈ ಬಿಜೆಪಿ ಸರ್ಕಾರಕ್ಕೆ ಸಹಿಸಲಿಕ್ಕೆ ಆಗಲಿಲ್ಲ. ಹೇಗಾದ್ರೂ ಮಾಡಿ ಈ ಶುಭ ದಿನದಂದು ಗಣರಾಜ್ಯೋತ್ಸವದಂದು ಇವರಲ್ಲಿ ಒಡಕು ಮೂಡಿಸಬೇಕು ಅನ್ನೋ ದುರುದ್ದೇಶದಿಂದ ಒಂದು ನಮ್ಮಲ್ಲಿ ಇದ್ದಂತ ಒಂದು ಭಿನ್ನಮತಿಯ ಒಂದು ಗುಂಪನ್ನು ಇಟ್ಕೊಂಡು, ಅದೇ ಅವನು ಸಿದ್ದು ಸಿಂಗ್ ಆಮೇಲೆ ಇನ್ನೊಬ್ಬ ಯಾರನ್ನ ಪ್ರೀ ಪ್ಲಾನ್ಡ್ ಆಗಿ ಅವ್ರು ಮಾಡಿರೋ ಇದು ಕೃತ್ಯ, ಬಿಜೆಪಿ ಮಾಡಿರೋ ಕೃತ್ಯ. ಈ ಸಂಘಟನೆಯನ್ನು ಹೇಗಾದ್ರೂ ಮಾಡಿ ಹೊಡಿಬೇಕಂತ 62 ದಿನದಿಂದ ಅಲ್ಲಿ ಭದ್ರತೆ ಕೊಟ್ಟ ಪೊಲೀಸು ಹಾಗೂ ನಮ್ಮ ಈ ಹೋರಾಟಗಾರರು ಏನಿದ್ರು ಸಹೋದರರಂತೆ ಇದ್ರು. ಒಂದೇ ಗುಡಾರದಲ್ಲಿ ಒಂದೇ ತಟ್ಟೆಯಲ್ಲಿ ತಿಂದ್ಕೊಂಡು ಅಷ್ಟು ಸಹಕಾರದಿಂದ ಪೊಲೀಸ್ ಇಲಾಖೆ ಜೊತೆ ನಾವು ಸಹಭಾಗಿತ್ವದಿಂದ ಆ ಹೋರಾಟ ಶಾಂತಿಯುತವಾಗಿ ಚಾರಿತ್ರ್ಯವಾಗಿ ಹೋರಾಟ ನಡೀತಾ ಇತ್ತು. ಈ ಹೋರಾಟವನ್ನು ಕಂಡು ಅವರು ಯಾಗಾದ್ರೂ ಮಾಡಿ ಇದನ್ನು ಹತ್ತಿಕ್ಬೇಕು, ಇವರಿಗೆ ಕೆಟ್ಟ ಹೆಸರು ತರಬೇಕು ಅನ್ನೋ ಉದ್ದೇಶದಿಂದ ಆ ದಿನಕ್ಕಾಗಿ ಕಾಯ್ತಾ ಇದ್ರು. ಅವನ ರಾಜಕೀಯ ಬಿಜೆಪಿ ಪ್ರಭಾವಿ ನಾಯಕರ ನೋಡಿ ದೀಪು ಸಿದ್ದು ಓಕೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ನಿಂತ್ಕೊಂಡಿದ್ದಾನೆ. ಅವನು ಏನು ಕಳೆದ ಪಾರ್ಲಿಮೆಂಟ್ ಎಲೆಕ್ಷನ್ ಸಂದರ್ಭದಲ್ಲಿ ಸನ್ನಿ ಡಿಯೋಲ್ ಏನು ಬಿಜೆಪಿ ಕ್ಯಾಂಡಿಡೇಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಕ್ಯಾಂಡಿಡೇಟ್ ನ ಎಲೆಕ್ಷನ್ ಏಜೆಂಟ್ ಆಗಿದ್ದವನು. ಸುಮ್ಮನೆವಾಗಿ ಪ್ರಧಾನಿ ಪಕ್ಕ ನಿಂತ್ಕೊಳ್ಳಕ್ಕಾಗತ್ತಾ? ಗಣರಾಜ್ಯೋತ್ಸವ ದಿನ ಆ ಜಾಗದಲ್ಲಿ ಅದೇನು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸರ್ಕಲ್ ಅಲ್ಲ, ಗಣರಾಜ್ಯೋತ್ಸವ ದಿನ ಡೆಲ್ಲಿಯ ಮಹತ್ತರವಾದ ಜಾಗದಲ್ಲಿ ಪೊಲೀಸ್ ಭದ್ರತೆ ಅದ್ರ ಅರೆಸೇನಾ ಪಡೆ ಇರಬೇಕಿತ್ತು. ಅದನ್ನೆಲ್ಲ ಇವರು ಸಡಿಲಗೊಳಿಸಿ ಬೇಕಂದ್ರೆ ಈ ಬಿಜೆಪಿ ಸರ್ಕಾರ ಅದನ್ನು ಅಲ್ಲಿ ನಿಯೋಜನೆ ಮಾಡದೆ ಈ ಕೃತ್ಯ ಎಸಗ್ಲಿಕ್ಕೋಸ್ಕರನೇ ಅಲ್ಲಿ ಆ ವ್ಯವಸ್ಥೆಯನ್ನು ಪ್ರೀ ಪ್ಲಾನ್ ಆಗಿ ಮಾಡಿದ್ದಾರೆ. ಮಾಡಿದ್ದಾರೆ. ಈಗ ಪ್ರಧಾನಿಯವರು ಬೆಳಿಗ್ಗೆ ಧ್ವಜಾರೋಹಣ ಮಾಡಿದ್ದಾರೆ. ಆ ಧ್ವಜಕ್ಕೆ ಏನು ತೊಂದರೆ ಯಾವುದು ಧಕ್ಕೆ ಆಗಿಲ್ಲ. ರೈತರು ಏನಂದ್ರೆ ಧಕ್ಕೆ ಮಾಡಿದ್ದಾರೆ ನೋಡಿ. ಅದು ರಾಷ್ಟ್ರೀಯ ರಾಷ್ಟ್ರ ಧ್ವಜ ಹಾರಿಸುವಂತದ್ದು ಬೆಳಗ್ಗೆ 6 ರಿಂದ 7 ಗಂಟೆ ಹಾರಿಸಬೇಕು. ಅದಕ್ಕೆ ಗೌರವ ವಂದನೆ ಸಲ್ಲಿಕೆ ಆಗಿದೆ. ಅಲ್ಲಿ ಯಾವುದೇ ಧಕ್ಕೆ ಆಗಿಲ್ಲ. ಇವ್ರು ಹಾರಿಸಿದ್ದು ಯಾವಾಗ 2:30 ಗಂಟೆ ಮೇಲೆ. ಆ ಧ್ವಜಕ್ಕೆ ಯಾವುದೇ ಧಕ್ಕೆ ಬಾರದ ರೀತಿಯಲ್ಲಿ ಪಕ್ಕದಲ್ಲಿ ಒಂದು ರೈತ ಅವರ ಸಿಖ್ ಸಮುದಾಯದ ಧ್ವಜದ ಜೊತೆ ಒಂದು ರೈತ ಧ್ವಜ ಹಾರಿಸಿದ್ದಾರೆ. ಅದು ಅದಕ್ಕಿಂತ ಸುಮಾರು 6 ಅಡಿ ಕೆಳಗಡೆ ಇದೆ, ಪ್ರತ್ಯೇಕ ಸ್ಥಳದಲ್ಲಿ ಹಾರಿಸಿದ್ದಾರೆ. ಹಾಗೆ ನೋಡಕ್ ಹೋದ್ರೆ 1980ರಲ್ಲಿ RSS ಕಾರ್ಯಕರ್ತರು ಈ ರಾಷ್ಟ್ರ ಧ್ವಜಕ್ಕಿಂತ 10 ಅಡಿ ಮೇಲೆ ಧ್ವಜ ಹಾರಿಸಿದ್ದಾರೆ. ಅದು ವಿಜುವಲ್ ಅಲ್ಲಿ ನೋಡ್ಲಿ, ಭಗವದ್ ಧ್ವಜ ಹಾರಿಸಿದ್ದಾರೆ. ಅದನ್ನ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಈ ಮಾಧ್ಯಮಗಳು? ಇದು ಯಾಕೆ ಪ್ರಶ್ನೆ ಮಾಡ್ತಾರೆ? ಇದು ಈ ರೈತ ಸಂಘಟನೆಯನ್ನು ಒಡೆಯುವಂತ ಕೆಲಸ. ಇವರು ಹೇಗಾದ್ರೂ ಮಾಡಿ ರೈತ ಸಂಘಟನೆ ಅಲ್ಲಿಂದ ಒಕ್ಕಲೆಬ್ಬಿಸಬೇಕು ಅನ್ನೋ ಹುನ್ನಾರದಿಂದ ಈ ಕೆಲಸ ಮಾಡಿದ್ದಾರೆ. ಇಲ್ಲಾಂದ್ರೆ ಪವಿತ್ರವಾದ ಗಣರಾಜ್ಯೋತ್ಸವದಿಂದ ಇಂಥ ಕೆಲಸ ನಡೀತಾ ಇರಲ್ಲ. ನಮ್ಮ ಸಂಘಟನೆಯ ಉದ್ದೇಶ ಇದ್ದಿದ್ದು ಅಷ್ಟೇ, ಔಟರ್ ರಿಂಗ್ ರೋಡ್ ನಾವು ಏನು ಪಥಸಂಚಲನ ಮಾಡಬೇಕಿತ್ತು. ಅದನ್ನು ದಿಕ್ಕು ತಪ್ಪಿಸಿ ಇವನು ಯಾರು ಸಿದ್ದು ಸಿಂಗ್ ಅನ್ನೋನು ಒಳಗಡೆ ನುಗ್ಗಿದ ಸಂದರ್ಭದಲ್ಲಿ ನಮ್ಮ ಸಂಘಟನೆಯ ಅಮಾಯಕ ಕಾರ್ಯಕರ್ತರು ಕೂಡ ನಮ್ಮವರು ಅಂದ್ಕೊಂಡು ಮಿಸ್ಗೈಡ್ ಆಗಿ ಅದರೊಳಗಡೆ ಹೋಗಿ ಸೇರಿದ್ದಾರೆ ಹೊರತು ನಮ್ಮ ಸಂಘಟನೆಗೆ ಆ ಉದ್ದೇಶ ಇರಲೇ ಇಲ್ಲ. ಆಮೇಲೆ ಆ ಘಟನಾವಳಿಗಳ ನಂತರ ರೈತರ ನಾಯಕರುಗಳಿಗೆ ಗಮನಕ್ಕೆ ಬಂತು ಈ ರೀತಿ ದೀಪು ಸಿದ್ದು ಈ ರೀತಿ ಎಡವಟ್ಟು ಮಾಡಿದ್ದಾನೆ ಅಂತ. ಅವನನ್ನು ಬೆನ್ನಟ್ಟಿದ್ದಾರೆ. ಹೌದು, ಬೆನ್ನಟ್ಟಿದ್ದಾರೆ. ಆ ಟೈಮಲ್ಲಿ ಅವನು ಸ್ಥಳದಿಂದ ಓಡಿ ಟೂ ವೀಲರ್ ಅಲ್ಲಿ ಓಡಿ ಹೋಗಿದೆ. ಅದು ಕೂಡ ಇದೆ. ಅದು ಕೂಡ ನಿನ್ನೆ ನಿಂತು ಬೇರೆ ಕಡೆ ನಿಂತು ನನಗೆ ರೈತರ ಬಂಡವಾಳ ಏನಂತ ಗೊತ್ತಿದೆ, ನಾನು ಎಲ್ಲ ಇದು ಬಹಿರಂಗ ಪಡಿಸ್ತೇನೆ ಅಂತ ಹೇಳಿದ್ದಾನೆ. ಅದು ಆದ ನಂತರ 26 ನೋಡಿ, ಒಂದು ದಿವಸ ಕಳೆದ ನಂತರ ಇದನ್ನೆಲ್ಲ ಎಲ್ಲರೂ ಪ್ರಶ್ನೆ ಮಾಡಿದ ನಂತರ ಅವನ ಮೇಲೆ FIR ದಾಖಲು ಮಾಡಿದ್ದಾರೆ. ಅದವರೆಗೆ FIR ದಾಖಲು ಮಾಡಲಿಲ್ಲ. ನೋಡಿ, ಇಷ್ಟು ದೊಡ್ಡ ಇವರ ಫೋರ್ಸ್ ಇರುವಾಗ ಇವತ್ತು ನೋಡಿ ಅವನನ್ನು ಇಷ್ಟ ಏನು ಬಂಧಿಸಬೇಕಿತ್ತು ಅವನನ್ನು. ಹೌದು, ಎಲ್ಲ ಮಾಧ್ಯಮಗಳಲ್ಲಿ ಆ ಒಂದು ಫೋಟೋ ಇದೆ. ಏನು ಧ್ವಜ ಹಾರಿಸಿದ್ದು ತಪ್ಪೇ, ನಾನು ಹೇಳ್ತೇನೆ, ಅದು ಸರಿಯಲ್ಲ. ಏನು ನಾವು ಈ ದೇಶದ ಕೆಂಪುಕೋಟೆಯನ್ನು ನಮ್ಮ ಆತ್ಮದಷ್ಟೇ ಪವಿತ್ರ ಎಂದು ನಾವು ಇದು ತಿಳ್ಕೊಳ್ತೇವೆ. ಇದು ಒಂದು ವಿಷಾದಕರ ಸಂಗತಿ. ಇದರಿಂದ ದೊಡ್ಡ ಮಟ್ಟದಲ್ಲಿ ನಮ್ಗೆ ದುಃಖ ಆಗಿದೆ. ನಾವು ಕೂಡ ಜಿಲ್ಲೆಯಲ್ಲಿ ಮೊನ್ನೆ
ಏನು ಪರೇಡ್ ಅನ್ನು ಮಾಡಿದ್ದೇವೆ. 1200 ಜನ ಇತ್ತು, 2 ಟ್ರ್ಯಾಕ್ಟರ್ ಇತ್ತು, 2-3 ಮೈಕಾ ಅದು ಇದು ವೆಹಿಕಲ್ಗಳು ಇದ್ದವು, ವಾಹನಗಳು ಇದ್ದವು, ಎಲ್ಲ ಇದ್ದುಕೊಂಡು ಶಾಂತಿಯುತವಾಗಿ ಮಾಡಿದ್ದೇವೆ. ಕಮಿಷನರ್ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ನಮಗೆ ಇದು ಸೇಫ್ಟಿ ಮಾಡ್ಲಿಕ್ಕೋಸ್ಕರ ಪೊಲೀಸರನ್ನು ನಮ್ಮ ಜೊತೆ ಕಳಿಸಿದ್ದಾರೆ. ಯಾವುದೇ ಇದಾಗ್ಲಿಲ್ಲ, ಶಾಂತಿಯುತವಾಗಿ ಮಾಡಿದ್ದೇವೆ. ಇದು ಕೂಡ ಇಷ್ಟು ದೊಡ್ಡ ಏನು 180,000 ಜನ ಏನು 1,80,000 ಟ್ರ್ಯಾಕ್ಟರ್ ಅಂದ್ರೆ ಒಂದು ರಿಂಗ್ ರೋಡ್ ಅಲ್ಲಿ ಇವತ್ತು ಮೊನ್ನೆ ಪರೇಡ್ ಆಗಿದ್ದಿದ್ರೆ 27 ಏನು ಬೆಳಿಗ್ಗೆ 12 ಗಂಟೆಗೆ ಸ್ಟಾರ್ಟ್ ಆದ ಪರೇಡ್ 27ನೇ 12 ಗಂಟೆಗೆ ಅದು ಅಲ್ಲಿ ಟ್ರ್ಯಾಕ್ಟರ್ ಇಲ್ಲಿ ತಲುಪ್ತಾ ಇತ್ತು. ಅಷ್ಟು ದೊಡ್ಡ ಲೈನ್ ಇತ್ತು. ಅಂದಾಜು 100 ಕಿಲೋಮೀಟರ್. ಮತ್ತೆ ಹೌದು 100 ಕಿಲೋಮೀಟರ್ ಇದೆ. ಟ್ರ್ಯಾಕ್ಟರ್ ಎಷ್ಟು ಸ್ಪೀಡ್ ಹೋಗುತ್ತೆ? ಸ್ಪೀಡ್ ಇಲ್ಲ ಅದಕ್ಕೆ. ನೋಡಿ ಇಂಥದ್ದನ್ನು ನೋಡಿ, ಇಷ್ಟು ಅದಕ್ಕೆ ಬೇಕಾದ ಪೊಲೀಸ್ ವ್ಯವಸ್ಥೆ, ಅದಕ್ಕೆ ಬೇಕಾದ ಮಿಲಿಟರಿಯನ್ನು ಅರೆಸೇನಾ ಪಡೆಯನ್ನು ಇಟ್ಕೊಂಡು ಸಿಸ್ಟಮೆಟಿಕ್ ಆಗಿ ಮಾಡ್ಬೇಕಿತ್ತು. ಈಗ ಜವಾಬ್ದಾರಿ ಅಲ್ವಾ? ಈ ನಡುವೆ ಮತ್ತೆ ನಿನ್ನೆ ಮತ್ತೆ ಅದೇ ಕೇವಲ ಪಂಜಾಬ್ನವರು ಅಂತ ಖಲಿಸ್ತಾನಿಗಳು ಹೇಳ್ತಾರೆ. ಅಲ್ಲಲ್ಲ, ಪ್ರತಿ ಒಟ್ಟು ನಿಮ್ಮ ರೈತರ ಚಳವಳಿಯಲ್ಲಿ ಇರುವವರೇ ಪಂಜಾಬಿನವರು ಅಂತ. ಇವರು ಹೋರಾಟಗಾರನ್ನು ಹತ್ತಿಕ್ಕೋ ಕೆಲಸ ಮಾಡ್ತಾರೆ. ಇವರು ಹೋರಾಟದಿಂದ ಬಂದವರು ಅನ್ನೋದನ್ನು ಅವ್ರು ಮರ್ತಿದ್ದಾರೆ. ಇವರಿಗೆ ಯಾವುದೇ ಬೇಸ್ ಇಲ್ಲ. ಇವರು ಸ್ವಾತಂತ್ರ್ಯ ಹೋರಾಟದ ಭಾಗಿಯಾಗಿಲ್ಲ. ಇವರು ವಿರೋಧ ಪಕ್ಷದ ಆಡಳಿತ ವೈಫಲ್ಯವನ್ನು ಹಿಡಿದು ಅವರ ತಪ್ಪುಗಳನ್ನು ಕಂಡು ಹಿಡಿದು ಇವರು ಹೋರಾಟ ಮಾಡಿ ಬಂದವರು. ಇವರು ಮುಂದೊಂದು ದಿನ ಇವ್ರಿಗೂ ಹೋರಾಟ ಮಾಡುವ ಪರಿಸ್ಥಿತಿ ಬರ್ಬೋದು. ಅದರಿಂದ ಹೋರಾಟಗಾರನ್ನು ಹತ್ತಿಕ್ಕೋ ಕೆಲಸವನ್ನು ಇವರು ಯಾವತ್ತೂ ಮಾಡಬಾರ್ದು ಅಂತ ಅವರಿಗೆ ಮನವಿ ಮಾಡ್ತಾ ಇದ್ದೀನಿ ನಾನು. ಅಲ್ಲ, ಅಲ್ಲಿ ದೆಹಲಿಯಲ್ಲಿ ಮಾತ್ರ ಅಲ್ಲ, ಆ ದಿವಸ ಹೈದರಾಬಾದ್ನಲ್ಲಿ, ಮಹಾರಾಷ್ಟ್ರದಲ್ಲಿ, ಬ್ಯಾಂಗ್ಳೂರಿನಲ್ಲಿ, ಅನೇಕ ತಮಿಳುನಾಡಿನ ರಾಜಧಾನಿಯಲ್ಲಿ ಎಲ್ಲ ಕಡೆ ರಾಜ್ಯಾದ್ಯಂತವಾಗಿ ಒಂದು ಚಳವಳಿ. ಮಹಾರಾಷ್ಟ್ರದಲ್ಲಿ ಸುಮಾರು ಹತ್ತಿರ ಲಕ್ಷ ಜನ ರೈತರು ಏನು ಪೆರೇಡ್ ನಡೆದಿತ್ತು. ಸೊ ಇವಾಗ ಏನು ಇವತ್ತಿನ ಈಗ ಸನ್ನಿವೇಶಗಳನ್ನು ನಾವು ಈಗಾಗಲೇ ನೋಡಿದೆವು. ನಮಗೆ ದಿಲ್ಲಿಯಿಂದ ನೇರವಾಗಿ ನಮ್ಮ ಪ್ರತಿನಿಧಿ ಮಮತಾ ಅವರು ಕೂಡ ವಿವರಣೆ ಕೊಟ್ಟರು. ಹರಿಯಾಣ, ಉತ್ತರ ಪ್ರದೇಶ್, ಪಂಜಾಬ್ನಿಂದ ರೈತರು ಮತ್ತೆ ಬರ್ತಾ ಇದ್ದಾರೆ ಅಂತ. ಅಂದರೆ ನಾನು ಕೇಳುವಂಥದ್ದು, ಒಂದು ಗಣರಾಜ್ಯದ ದಿವಸದ ತನಕ ಒಂದು ಭಾರಿ ಪೀಕ್ ಆದಂಥ ಇದಿತ್ತು. ಅಂದರೆ ಹೋರಾಟ ಬಹುಶಃ ಒಂದು ತಾರ್ಕಿಕ ಅಂತ್ಯ ಎಲ್ಲಾದ್ರೂ ಬರಬಹುದು. ಸರ್ಕಾರ ಒಂದು ನೋಡಿ 4 ಸಂಘಟನೆಗಳು ಇವ್ರು ಹೇಳ್ತಾರೆ, 4 ಸಂಘಟನೆ 40 ಸಂಘಟನೆಯಿಂದ ಹೊರಗಡೆ ಬಂದಿದೆ, ಅವ್ರು ಒಗ್ಗಟ್ಟಾಗಿಲ್ಲ ಅಂತ ನಿನ್ನೆ ಸಾಯಂಕಾಲ ನ್ಯಾಷನಲ್ ಮಾಧ್ಯಮಗಳು, ಆಜ್ ತಕ್ ಇರ್ಬೋದು, ಇಂಡಿಯಾ ಟುಡೇ ಇರ್ಬೋದು, ಕೆಲವು ಚಾನಲ್ಗಳು ಇದನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಅವರು ಹೇಳ್ತಾರೆ ನೋಡಿ, ಇವರು ಯೋಗೇಂದ್ರ ಯಾದವ್ ಅವರು ಹೇಳ್ತಾರೆ, ಮಹೇಂದ್ರ ಸಿಂಗ್ ಟಿಕಾಯತ್ ಅವ್ರು ರಾಕೇಶ್ ಸಿಂಗ್ ಟಿಕಾಯತ್ ಅವ್ರು ಏನ್ ಹೇಳ್ತಾರೆ, ಅವರು ಯಾವತ್ತೂ ನಮ್ಮ ಏನು ಭಾಗವಾಗಿರ್ಲಿಲ್ಲ, ಅವರು ನಮ್ಮ ಏನು ನಾವು ಟೆಂಟ್ ಆಗಿದ್ದೇವೆ ಅಲ್ಲಿ ಅವರು ಗಡಿಯಲ್ಲಿ ಅವರು ಇರ್ಲಿಲ್ಲ, ಆ ಏನು ಅದಕ್ಕಿಂತ ತುಸು ದೂರದಲ್ಲಿ ಅವರು ಇದ್ರು, ನಮ್ ಜೊತೆ ಯಾವತ್ತೂ ಅವರು ಭಾಗವಾಗಿರ್ಲಿಲ್ಲ, ನಮ್ ಜೊತೆ ಭಾಗವಹಿಸಿದವರು ಅಲ್ಲ ಅವರು ಅಂತ ಅವ್ರು ಖಂಡಿತವಾಗಿ ಹೇಳಿದ್ದಾರೆ. ಅವರು ಯಾವುದೇ ರೀತಿಯಲ್ಲಿ ಇದರ ಭಾಗ ಅಲ್ಲ ಅಂತ ಹೇಳಿದ್ದಾರೆ. ಆದ್ರೂ ಮೊನ್ನೆ ನೋಡಿ ಅವರು ಪ್ರೆಸ್ ಮೀಟ್ ಮಾಡಿ ಅದನ್ನೇ ದೊಡ್ಡದಾಗಿ ಮಾಧ್ಯಮಗಳು, ಗೋಧಿ ಮೀಡಿಯಾಗಳು ಸ್ಪೆಷಲ್ ಆಗಿ ಅದನ್ನು ತೋರಿಸ್ತಾ ಇದ್ದಾವೆ. ಈಗ ಈ ನಡುವೆ ಈಗ ಆರಂಭದಲ್ಲಿ ಏನು ದಿಲ್ಲಿಯಿಂದ ಇವತ್ತು ಏನು ಟಿಕ್ರಿ ಬಾರ್ಡರ್ನಿಂದ ಮಮತಾ ಅವರು ಮಾತನಾಡುವಾಗ ಒಂದು ಮಾತು ಹೇಳಿದ್ರು, ಅಲ್ಲಿ ರೈತರು ಚಳವಳಿಯಲ್ಲಿ ಭಾಗವಹಿಸಿದವರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಟಿವಿಯನ್ನೇ ನೋಡೋದಿಲ್ಲ ಅಂತೆ ಅವರು. ಊರಿಂದ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ರು. ಹೌದು, ಅಂದ್ರೆ ಟಿವಿಗಳು ನಮ್ಮ ಚಳವಳಿ ಬಗ್ಗೆ ಬಹುಮುಖ್ಯವಾಗಿ ನ್ಯಾಷನಲ್ ಟಿವಿಗಳು ಸುಳ್ಳು ಸುದ್ದಿಯನ್ನು ಹರಡುತ್ತವೆ. ಸೊ ಹಾಗಾಗಿ ನಾವು ಅದನ್ನು ನಂಬುದೇ ಇಲ್ಲ. ನಾವು ಹೋರಾಟದ ಜಾಗದಲ್ಲಿ ಇರ್ತೇವೆ, ಮತ್ತೆ ನಮಗೆ ಏನಾಗ ಮಾಡಬೇಕು, ಏನ್ ಮಾಡ್ತಾ ಇದ್ದೇವೆ ಅನ್ನೋದು ನಮಗೆ ಗೊತ್ತಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈ 2 ತಿಂಗಳ ಈ ಹೋರಾಟ ಏನ್ ನಡೀತದೆ ಅದರ ಮಧ್ಯೆ ಸಿಂಗು ಸಿದ್ದಣ್ಣವರು ಬಂದು ಇಲ್ಲಿ ಅವರಲ್ಲಿ ಭಿನ್ನಾಭಿಪ್ರಾಯದ ಒಡಕು ತರುವಂತ ಕೆಲಸಗಳು ಪದೇ ಮಾಡ್ತಾ ಇದ್ದಾರೆ. ದೀಪ್ ಸಿದ್ದು ಮಧ್ಯೆ ಬಂದು ಅವ್ರನ್ನ ಹೊಡೆಯುವಂತ ಕೆಲಸಗಳು ಮಾಡ್ತಾ ಇದ್ದಾರೆ ನಿರಂತರವಾಗಿ ಈ ಸಂಘಟನೆ ಒಳಗಡೆ ಬಂದು. ನಿನ್ನೆ ಕೂಡ ನೋಡಿ ನಿನ್ನೆ ಅವರು ಕಣ್ಣೀರು ಹಾಕಿದ್ರು, ಅವರನ್ನು ಎತ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ರು ಇವರು. ಅದು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ವಾಟ್ಸ್ಆಪ್ಗಳಲ್ಲಿ ವೈರಲ್ ಆಗಿದೆ. ಅದು ತಿಳಿದಾಕ್ಷ ಏನು ಅದೇ ಸಂದರ್ಭದಲ್ಲಿ 12 ಗಂಟೆ ರಾತ್ರಿಗೆ ಹೊರಟವರು ಏನು 3 ಗಂಟೆಗೆ ಅಲ್ಲಿ ಟ್ರ್ಯಾಕ್ಟರ್ ಬಂದಿದೆ. ಹೌದೌದು, ಉತ್ತರ ಪ್ರದೇಶ ಸರ್ಕಾರದವರು ಎಲ್ಲ ಪೊಲೀಸ್ ನಿಯೋಜನೆ ಮಾಡಿ ರೈತರನ್ನ ಎಬ್ಬಿಸಬೇಕಂತ ತೀರ್ಮಾನ ಮಾಡಿದ್ರು. ಯಾವಾಗಲ್ಲಿ ರಾಕೇಶ್ ಸಿಂಗ್ ಟಿಕಾಯತ್ ಭಾಷಣ ಮಾಡಿದ್ರು, ಭಾವುಕರಾಗಿ ಭಾಷಣ ಮಾಡಿದ್ರು, ಯಾವ ಟಿವಿ ಮೀಡಿಯಾದ ವರದಿಯಲ್ಲ, ಕೇವಲ ಸಾಮಾಜಿಕ ಜಾಲತಾಣಗಳು ಮತ್ತೆ ನಿಮ್ಮ ರೈತರ ಸಂಘಟನೆಗಳ ಏನು ವಾಟ್ಸ್ಆಪ್ ನೆಟ್ವರ್ಕ್ಗಳು, ಫೇಸ್ಬುಕ್ ನೆಟ್ವರ್ಕ್ಗಳ ಮೂಲಕ ಅದು ಲಕ್ಷಾಂತರ ಜನಕ್ಕೆ ತಲುಪಿ ರಾತ್ರಿ ರೈತರು ಮನೆಯಿಂದ ಹೊರಗಡೆ ಬಂದ್ರು. ತಕ್ಷಣ ಉತ್ತರ ಪ್ರದೇಶ ಸರ್ಕಾರ ಯೋಗಿ ಆದಿತ್ಯನಾಥ್ ಸರ್ಕಾರ ಏನು ರಾತ್ರಿ ವೇಳೆಗೆ ಅಲ್ಲಿ ವಿದ್ಯುತ್ ಏನು ರೈತರ ನೀರಿನ ವ್ಯವಸ್ಥೆ ಕಟ್ ಮಾಡಿದ್ರು. ಹೌದು, ನೀರಿನ ವ್ಯವಸ್ಥೆ ಅವರು ಅವೆಲ್ಲವನ್ನು ತಿರುಗಿ ಸ್ಥಾಪನೆ ಮಾಡಿದ್ರು. ರೆಡಿಮೇಡ್ ಟಾಯ್ಲೆಟ್ ಗಳನ್ನ ಹಾಕಿದ್ರು, ಅದನ್ನು ಎತ್ಕೊಂಡು ಹೋಗಿದ್ದಾರೆ ಇವರು. ಅದು ಕೂಡ ಎತ್ಕೊಂಡು ಹೋಗಿದ್ದಾರೆ. ಅದು ಬಿಟ್ಟು ಇವತ್ತು ನೋಡಿ ಇದು ಸಿಂಗು ಬಾರ್ಡರ್ ಅಲ್ಲಿ ಇವತ್ತು
ಏನು ಆ ಎಲ್ಲ ಅಲ್ಲಿಯ ಏನು ಪಬ್ಲಿಕ್ ಏನು ಲೋಕಲ್ ಜನರು ಅಂತ ಹೇಳಿ ಇವತ್ತು ಟೆಂಟ್ ಕಾಲ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ. ಲಾಠಿ ಚಾರ್ಜ್ ಆಗಿದೆ ಮಧ್ಯಾಹ್ನ ಇವತ್ತು 10 ಗಂಟೆಗೆ. ಅದೇ ನಮ್ಮ ಪ್ರತಿನಿಧಿ ಮಮತಾ ಅವರು ಹೇಳಿದ್ದು ಅದು ಆ ಸ್ಥಳೀಯ ಜನರು ಮಾಡಿದ್ದು ಅಲ್ಲ ಅಲ್ಲ. ಬಿಜೆಪಿ ಕಾರ್ಯಕರ್ತರೇ ಅವ್ರ ನೆತ್ತಿಗಟ್ಟಿದ್ದು, ಅವರ ಹೆಸರು ಹೇಳಿ. ರೈತರು ಹೇಳ್ತಾ ಇದ್ದಾರೆ ಇವರು ಯಾರು ಸ್ಥಳೀಯರಲ್ಲ, ನಾವು ಇಷ್ಟು ದಿವಸ 2 ತಿಂಗಳಿಂದ ಇಲ್ಲಿದ್ದೇವೆ, ಇವರು ಇವತ್ತು ಕಲ್ಲೆಸದವರು ಯಾರು ಕೂಡ ನಾವು ನೋಡ್ಲೇ ಇಲ್ಲ 2 ತಿಂಗಳಿಂದ. ಇನ್ನೊಂದು ನಮ್ಮ ಸಂಘಟನೆಯಿಂದ ಸುಪ್ರೀಂ ಕೋರ್ಟ್ ಅಲ್ಲೂ ಇವರ ಈ ದೌರ್ಜನ್ಯದ ಬಗ್ಗೆ ಒಂದು ಕೇಸ್ ಫೈಲ್ ಆಗಿದೆ ಇವತ್ತು ನಮ್ಮ ಸಂಘಟನೆ ಕಡೆಯಿಂದ. ಏನು ಕರೆಂಟ್ ನೀರು ವ್ಯವಸ್ಥೆ ಎಲ್ಲ ಕಟ್ ಮಾಡ್ತಾರೆ ಅದ್ರ ಬಗ್ಗೆ ನೋಡಿ, ನಿನ್ನೆ ಎಲ್ಲಿ ನೋಡಿ ಗಾಜಿಪುರ್ ಬಾರ್ಡರ್ ಪ್ರತಿಭಟನೆ ಮಾಡುವುದು ಕೂಡ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದೊಂದು ಮೂಲಭೂತ ಹೌದು. ಎಲ್ಲಿ ನೋಡಿ ಗಾಜಿಪುರ್ ಬಾರ್ಡರ್ ರೈತರ ಸಂಖ್ಯೆ ಕಡಿಮೆ ಆಯ್ತು, ಇವರ ಫೋರ್ಸ್ ಮತ್ತೆ ಪೊಲೀಸರ ಸಂಖ್ಯೆ ಜಾಸ್ತಿ ಆಯ್ತು ಅಂತ ಕೂಡಲೇ ಅವರು ಅಟ್ಯಾಕ್ ಮಾಡ್ಲಿ ಬಂದ್ರು. ಆದ್ರೆ ಸೈನಿಕರು ನೋಡಿ, ಸೈನಿಕರು ಕೂಡ ಹೇಳಿದ್ರು, ಸೈನಿಕರು ಕೂಡ ಇಂಟರ್ನಲ್ ಇದರಲ್ಲಿ ಬಂದಿದೆ, ಏನ್ ಹೇಳಿದ್ರು, ಯಾವತ್ತು ನಾವು ಅದನ್ನು ಹತ್ತಿಕ್ಲಿಗೆ ಹೋಗುದಿಲ್ಲ ಅಂತ ಹೇಳಿ, ರೈತ ಹೋರಾಟವನ್ನು ಹತ್ತಿಕ್ಲಿಗೆ ಹೋಗುದಿಲ್ಲ. ಇದು ಇವತ್ತು ಈ ದೇಶ ನಡೆದಂತ ಪ್ರಧಾನಮಂತ್ರಿ ಅವರಿಗೆ ಇದೊಂದು ಸ್ಪಷ್ಟವಾದ ಸಂದೇಶ. ಯಾಕೆಂದ್ರೆ ಒಂದು ವೇಳೆ ಇಂತ ಇದನ್ನು ಹತ್ತಿಕ್ಕುವ ಪ್ರಯತ್ನ ಆದ್ರೆ ಮೋಸ್ಟ್ಲಿ ಇದು ಸೈನಿಕರು ಏನು ದಂಗೆ ಎತ್ತುವ ಅಂತ ಹೇಳುವಂತ ಸಾಧ್ಯತೆ ಇದೆ ನನ್ನ ಲೆಕ್ಕದಲ್ಲಿ. ಯಾಕೆಂದ್ರೆ ನೋಡಿ, ಇಷ್ಟು ಒಂದು ಶಾಂತಿಯುತ ಏನು ಅಹಿಂಸಾತ್ಮಕ ಏನು ಹಿಂಸೆ ಇಲ್ಲದೆ ಚಟುವಟಿಕೆ ಇವತ್ತು ಪ್ರತಿಭಟನೆ ಬಹಳಷ್ಟು ಶಾಂತಿಯುತ ನಡೀತಾ ಇದೆ. ಅವರು ಕೂಡ ನಿನ್ನೆ ಕೂಡ ಹೇಳಿದ್ದಾರೆ, ಇದನ್ನು ನೀವು ಏನು ಕಂಟಿನ್ಯೂ ಮಾಡಿದ್ದಲ್ಲಿ, ಮುಂದುವರಿಸಿದ್ದಲ್ಲಿ ನಾವು ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ತೀವಿ ಅಂತ ಹೇಳಿದ್ದಾರೆ. ಎಸ್ ಅಂದ್ರೆ ಒಟ್ಟು ಆಶಯಗಳು ಏನು ಇಷ್ಟೆಲ್ಲ ಅಪಪ್ರಚಾರದ ನಡುವೆ ಕೂಡ ರೈತರ ಹೋರಾಟ ಮತ್ತೆ ಬಲಗೊಳ್ತಾ ಇದೆ. ಇನ್ನಷ್ಟು ಶಕ್ತಿಯುತ. ಈಗ ನಾವು ಮುಗಿಸ್ತಾ ಇದ್ದೇವೆ. ಯಾದವ್ ಶೆಟ್ಟಿ ಅವರ ಇದು ಹೋರಾಟ ಮತ್ತೆ ಮುಂದುವರಿಯುತ್ತದೆ. ಖಂಡಿತ ಕೂಡ ಈ ಹೋರಾಟ ನಿಲ್ಲುವುದಿಲ್ಲ ಮತ್ತು ರಿಸಲ್ಟ್ ಸಿಗುವ ಅಂತಿಮವಾಗಿ ನಿರ್ಣಾಯಕ ಹೋರಾಟವಾಗಿ ಪರಿವರ್ತನೆ. ಎಸ್ ವೀಕ್ಷಕರ, ಈ ಸಂವಾದವನ್ನು ನಾವು ಮುಗಿಸ್ತಾ ಇದ್ದೇವೆ. ಕಳೆದ 2 ದಿನಗಳಿಂದ ದಿಲ್ಲಿಯ ಏನು ಘಟನಾವಳಿಗಳ ಬಗ್ಗೆ ನಡೆದಂಥ ಅಪಪ್ರಚಾರದ ಬಗ್ಗೆ ಇವತ್ತು ಒಂದಷ್ಟು ವಿವರಣೆಗಳನ್ನು ನಮ್ಮ ದಿಲ್ಲಿ ಪ್ರತಿನಿಧಿಯವರು ಕೊಟ್ಟಿದ್ದಾರೆ. ಜೊತೆಗೆ 3 ಮಂದಿ ರೈತ ಮುಖಂಡರುಗಳು ಕೂಡ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ನೀಡಿದ್ದಾರೆ. ಸೊ ನಾನು ಯಾದವ್ ಶೆಟ್ಟಿ ಅವರಿಗೆ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದೇ ರೀತಿ ಒಸ್ವಾಲ್ಡ್ ಪ್ರಕಾಶ್ ಫರ್ನಾಂಡಿಸ್ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಪ್ರೇಮ್ನಾಥ್ ಶೆಟ್ಟಿ ಬಾಳ್ತಿಲ್ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದಗಳು. ರೈತರ ಬಗ್ಗೆನ ಕಾಲೇಜಿಗೆ ತಮಗೂ ಧನ್ಯವಾದ. ಎಸ್ ನಮ್ಮ ಧರ್ಮ ಅದು. ಎಸ್ ನಾವು ವೀಕ್ಷಕರೇ, ಈಗಾಗಲೇ ನಾವು ಇವತ್ತು ಏನು ದಿಲ್ಲಿಯ ಇವತ್ತಿನ ಲೇಟೆಸ್ಟ್ ಬೆಳವಣಿಗೆಯನ್ನು ಕೂಡ ನಾವು ನೋಡಿದೆವು. ರೈತರು ಸಾಲಾಗಿ ತಂಡೋಪತಂಡವಾಗಿ ಉತ್ತರ ಪ್ರದೇಶ, ಹರಿಯಾಣ, ಪಂಜಾಬ್ ನಿಂದ ಮತ್ತೆ ಏನು ಪ್ರತಿಭಟನಾ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಒಟ್ಟು ನಡೀತಾ ಇರೋ ಬೆಳವಣಿಗೆಗಳನ್ನು ನೋಡಿದರೆ ಈ ಚಳವಳಿ ಸದ್ಯಕ್ಕೆ ಏನು ಸ್ಟಾಪ್ ಆಗೋದಕ್ಕೆ ಕಾಣ್ತಾ ಇಲ್ಲ. ಮುಂದೆ ಏನಾಗುತ್ತೆ ಅನ್ನೋದನ್ನು ನೋಡೋಣ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.